ನಮಸ್ಕಾರ ವೀಕ್ಷಕರೇ, ಜಿಪಿಎಸ್ ಬೋಗಸ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಎಲ್ಲ ಕಡೆನೂ ಕೂಡ ಮರಳುಗಾರಿಕೆಯಿಂದ ತುಂಬ ತೊಂದರೆ ಆಗ್ತಾ ಇದೆ. ಮರಳುಗಾರಿಕೆ ಹೇಳುವಂಥದ್ದು ಎಲ್ಲ ಕಡೆನೂ ತೊಂದರೆ ಆಗ್ತಾ ಇದೆ. ಇದರಿಂದನೂ ಕೂಡ ಏನು ಜಿಪಿಎಸ್ ಇಂದ ಒಂದು ದೊಡ್ಡ ಮಟ್ಟದ ಬೋಗಸ್ ಆಗ್ತಿದೆಯಾ, ಇದರಿಂದ ಯಾವ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ, ಮರಳುಗಾರಿಕೆ ಸ್ತಬ್ಧವಾಗಿರುವುದರಿಂದ ಎಲ್ಲ ಜನತೆಯೂ ಕೂಡ ತುಂಬ ಲಾಸ್ ಆಗ್ತಾ ಇದೆ. ಇದರಿಂದನೂ ಕೂಡ ತುಂಬ ಕಷ್ಟವನ್ನು ಪಡ್ತಿರುವಂಥದ್ದು ಲಾರಿ ಚಾಲಕರಾಗಿರ್ಬೋದು ಅಥವಾ ಎಲ್ಲ ಬಿಸ್ನೆಸ್ ಅವರಿಗೂ ಕೂಡ ಒಂದು GPS ಇದೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ನಡೆಸಲು ಉಡುಪಿ ಲಾರಿ ಮಾಲಕ ಸಂಘದ ಅಧ್ಯಕ್ಷರಾದಂತಹ ಪ್ರವೀಣ್ ಸುವರ್ಣ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಟಪಾಡಿ ಲಾರಿ ಮಾಲಕ ಸಂಘದ ಅಧ್ಯಕ್ಷರಾದಂತಹ ಚಂದ್ರ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, GPS ಇಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ. ಫಸ್ಟ್ ಆಫ್ ಆಲ್, ಇದರಿಂದ ಯಾವ ರೀತಿಯಂತ ತೊಂದರೆ ಆಗ್ತಾ ಇದೆ ನಿಮಗೆ? ನೋಡಿ ಸರ್, GPS 2013ನೇ ಇಸ್ವಿಯಲ್ಲಿ ಅಳವಡಿಸಾಯಿತು ನಮಗೆ. ಮಾನ್ಯ ವಿನಯ್ ಕುಮಾರ್ ಸೊರಕೆಯವರ ನೇತೃತ್ವದಲ್ಲಿ ಡಾಕ್ಟರ್ ರೇಜು ಜಿಲ್ಲಾಧಿಕಾರಿಯ ಸಮ್ಮುಖದಲ್ಲಿ ನಿರಂಜನ್ ಸಾಹೇಬ್ರ ಸಮ್ಮುಖದಲ್ಲಿ ನಮಗೆ GPS ಅನ್ನು ಜಬರ್ದಸ್ತಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅಳವಡಿಸಲಾಯಿತು. ತದನಂತರ ಅದು ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ 2017ನೇ ವಿಷಯದಲ್ಲಿ ಪುನಃ ಅದಕ್ಕೆ ರೀಟೆಂಡರ್ ಕರೆದ್ರು. ಜಿಲ್ಲಾಧಿಕಾರಿಗಳು ಚೇಂಜ್ ಆದರು, ಮಾನ್ಯ ಹಿರಿಯ ಭೂವಿಜ್ಞಾನಿಗಳು ಚೇಂಜ್ ಆದರು. ಆಗ ನಾವು ಅವರಿಗೆ ಹೇಳಿದ್ದೆವು, ನಮ್ಮನ್ನು ಚೇಂಜ್ ಮಾಡಬೇಡಿ ಅಂತೇಳಿ. ಆಗ ಜಿಲ್ಲಾಧಿಕಾರಿಗಳು ಈಗಿನ ಸೇಮ್ ಜಿಲ್ಲಾಧಿಕಾರಿ ಈ ಮಾನ್ಯ ಈಗಿನ ಜಿಲ್ಲಾ ಮೇರಿ ಫ್ರಾನ್ಸಿಸ್ ಅವರೇ ಇದ್ರು. ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಅವರಿಗೆ ಮನಬಂದಂತೆ ಅವರು GPS ಅನ್ನು ಚೇಂಜ್ ಮಾಡಿ ಆದೇಶ ಹೊರಡಿಸಿದ್ರು. ನಮ್ಗೆ ಇವರು ಭೂವಿಜ್ಞಾನಿಗಳು ಆಗ ಕೋದಂಡರಾಮ ಇದ್ದಾಗ ಎಂತ ಮಾಡಿದ್ದಂತ ಹೇಳಿದ್ರೆ, ಇವರು ಯಾರನ್ನೂ ಕೇಳದೆ ಅವರು ನೀವು ಹಿಂದಿನ GPS ಸರಿ ಇಲ್ಲ, ಇದು ಅವ್ರಿಗೆ ನಮ್ಗೆ ಅದು ಟೆಕ್ನಾಲಜಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ ಹೊಸ GPS ಅಳವಡಿಸಿದ್ರು. ಇವ್ರು ಎಂತ ಮಾಡಿದ್ರು ನಾವು ಕೇಳಲಿಲ್ಲ. ಆಗ ಇವ್ರು ಲೀಸಿಯನ್ನು ಫೋರ್ಸ್ ಮಾಡಿದ್ರು. ಯಾರು ಮರಳುದಕ್ಕೆ ಲೀಸಿಯವರನ್ನು ಫೋರ್ಸ್ ಮಾಡಿದ್ರು, ನೀವು ಹಾಕದಿದ್ರೆ ನಿಮ್ಗೆ ಲೀಸಿ ಕೊಡೋದಿಲ್ಲ ಅಂತೇಳಿ. ಹಾಗಾಗಿ ನಮ್ಗೆ ತೊಂದರೆ ಆಯ್ತು. ನಾವು ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು ಇವ್ರು ಕೇಳಲಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಸಮಸ್ಯೆ ಅಂತ ಆಯ್ತು ಹೇಳಿದ್ರೆ, ಈಗಿನ GPS ಅಲ್ಲಿ ಈಗ T4U ಸಂಸ್ಥೆಯ GPS ಈಗ ಇವರು ಹಾಕಿದ್ದಾರೆ. ಅಲ್ಲಿ ಸಮಸ್ಯೆ ಅಂತ ಆಯ್ತು ಅಂತ ಹೇಳಿದ್ರೆ, ನೋಡಿ, ವೈಲೇಷನ್ ಆಫ್ ಪರ್ಮಿಟ್, ಸಾಗಾಟದ ಸಮಸ್ಯೆ. ಈ ವೈಲೇಷನ್ ಹೇಗೆ ಇವರು ಮಾಡ್ತಾರೆ ನೋಡಿ, ಈಗ ಒಂದು ಧಕ್ಕೆಗೆ ಹೋಗ್ತದೆ, ಧಕ್ಕೆಯಲ್ಲಿ ಒಂದು ಸೈಡ್ ಅಲ್ಲಿ ಇನ್ನೊಂದು ಸೈಡ್ ಧಕ್ಕೆ ಇರ್ತದೆ, ಎಲ್ಲ ಹತ್ತಿರದ ಧಕ್ಕೆ ಇರುವಂತದ್ದು. ಈಗ ವೈಲೇಷನ್ ಒಬ್ಬನ ಧಕ್ಕೆಗೆ ಹೋದ್ರೆ ಇನ್ನೊಬ್ಬ ಧಕ್ಕೆ ಪರ್ಮಿಟ್ ಬರ್ತದೆ. ಇವರು ವೈಲೇಷನ್ ಕೋದಂಡರಾಮ ಅವರದ್ರಲ್ಲಿ ಹಣ ಮಾಡಲಿಕ್ಕೆ ಶುರು ಮಾಡಿದ್ರು. ನಾನು ಓಪನ್ ಆಗಿ ಹೇಳ್ತೇನೆ ಮೀಡಿಯಾದಲ್ಲಿ, ನಮ್ಗೆಂತ ಬೇಸರ ಇಲ್ಲ, ನಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವುದು. ನಿನ್ನೆ ಆಗಿದ್ರೆ ಈ ಮೀಟಿಂಗ್ ನಾನು ಬೇರೆ ರೀತಿ ಹೇಳ್ತಾ ಇದ್ದೆ. ಇವತ್ತಿನ ಮೀಟಿಂಗ್ ನಾನು ಆಗುದಿಲ್ಲ. ಇವತ್ತಿನ ಮೀಟಿಂಗ್ ಅಲ್ಲಿ ಜಿಲ್ಲಾಧಿಕಾರಿಗಳು ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ, ಇವರು ನಿರಂಜನ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಹಿಂದಿನವರು ನಮಗೆ ಸಪೋರ್ಟ್ ಇವರು ಇವತ್ತು ಸಪೋರ್ಟ್ ಮಾಡ್ಲಿಕ್ಕೆ ಕಾರಣ ನಿಮ್ಮ ಮೀಡಿಯಾದವರು ಅಂತೇಳಿ ಸುರುಗಿ ನಿಮ್ಮ ಧನ್ಯವಾದ ಅಂತ ಹೇಳ್ತೇನೆ. ನಿನ್ನೆ ಆದ್ರೆ ಬೇರೆ ಮಾತಿತ್ತು, ಇವತ್ತು ಬೇರೆ ಮಾತು ನಮ್ದು. ಹಾಗಾಗಿ ನೋಡಿ, ಈ GPS ವ್ಯವಸ್ಥೆ ನಮ್ಗೆ ಬೇಡ. ನೋಡಿ, ಈಗ ಈ ಮೋಟರ್ಲಿ ಈಗ GPS ಇನ್ಬಿಲ್ಟ್ ಬರ್ತಾ ಉಂಟು. ಯಾಕೆ GPS ಬೇಕು? ಜಿಲ್ಲಾಡಳಿತಕ್ಕೆ ಎಂತ ಬೇಕು? ಈಗ ನಾಳೆ ಇದು ಹೇಳ್ತೀನಿ, ನೀವು ಮರಳು ಗಾಡಿಯವರು ಇದು ಟಾಟಾ ವಾಹನವನ್ನು ಖರೀದಿಸಬಾರ್ದು, ಲೈಲ್ಯಾಂಡ್ ವಾಹನವನ್ನು ಖರೀದಿಸಬಾರ್ದು, ನೀವು ಭಾರತ್ ಬೆನ್ಸೇ ಖರೀದಿಸ್ಬೇಕಂತೆಲ್ಲ ಆಗ್ತದ? ಆಚಾರ್ಯರು ನೀವು ಹೇಳಿ, ಆಗ್ತದ? ಆ ಪರಿಸ್ಥಿತಿಯನ್ನು ಇವ್ರು ಕ್ರಿಯೇಟ್ ಮಾಡಿ ನಾವು ಹೇಳಿದ GPS ಅನ್ನೇ ಖರೀದಿಸ್ಬೇಕಂತ ಅದು ಆಗ್ತದ? ಆಗುದಿಲ್ಲ. ಇವತ್ತು ಸಪೋರ್ಟ್ ಮಾಡಿದ್ದಾರೆ, ಒಪ್ಪುವಂತ ವಿಚಾರ. ಇವರ ಸಿಸ್ಟಮ್ ಹೇಗಿತ್ತು, ನಾವು ಹೇಳಿದ GPS ತಗೊಳ್ಬೇಕು, ನಾವು ಹೇಳ್ತೇವೆ ನೀವು ಟಾಟಾ ತಗೊಳ್ಳಿ. ನಾನೊಂದು ಹೇಳ್ತೇನೆ, ಗವರ್ಮೆಂಟ್ ಏನೇ ಮಾಡ್ಲಿ ಕಾನೂನುಬದ್ಧವಾಗಿ ಮಾಡ್ತದೆ. ಯಾಕೆ ಅಂತ ಹೇಳಿದ್ರೆ GPS ಅಳವಡಿಸುವಂತದ್ದು ಹಲವಾರು ಹೊರ ರಾಜ್ಯಗಳಿಗೆ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇದೆ. ಆ ಕಾರಣದಿಂದ ಹೇಗೆ ಲಾರಿಯಿಂದ ಸಾಗಾಟ ಮಾಡ್ತಾರೆ, ಎಷ್ಟು ಪ್ರಮಾಣದ ಮರಳು ಈ ನಮ್ಮ ರಾಜ್ಯದಿಂದ ಹೋಗ್ತಾ ಇದೆ ಅಂತ ತಿಳಿದುಕೊಳ್ಳಿಕ್ಕೆ ಒಂದು GPS ಅನ್ನು ಅಳವಡಿಸಿರುವಂತ ಅಲ್ಲ ಸರ್. ನಮ್ಗೆ ನೋಡಿ, ಹೊರ ರಾಜ್ಯ ಅಂತ ಬರುದಿಲ್ಲ, ಅಂತರ್ ಜಿಲ್ಲೆ ಅಂತ ಬರುದಿಲ್ಲ. ನೋಡಿ, ನಮ್ಮಲ್ಲಿ ಎಷ್ಟು ಹೇರಳವಾದ ಈ ಸಂಪತ್ತಿರುವಾಗ ನಾವು ಹೊರ ಜಿಲ್ಲೆಗೆ ಕಳಿಸುದು ಬೇಡ ಅಂತೇಳಿ ಹೇಗೆ ಹೇಳುದು ಆಚಾರ್ಯರೇ? ನಮ್ಮ ಈಗ ಬೇರೆ ಐಟಮ್ಸ್ ನಮ್ಮ ಹೊರ ಜಿಲ್ಲೆಯಿಂದ, ಈಗ ಕೆಂಪು ಕಲ್ಲು ಉದಾಹರಣೆಗೆ, ಕೆಂಪು ಕಲ್ಲು ಜಲ್ಲಿ ನಮ್ಮ ಹೊರ ಜಿಲ್ಲೆಯಿಂದ ಬರ್ತದೆ. ಅವ್ರು ಹೇಳ್ತಾರೆ ನಮ್ಮ ಜಿಲ್ಲೆಯಿಂದ ಉಡುಪಿಗೆ ಕೊಡಬಾರ್ದು ಅಂತೇಳಿ. ಹಾಗೆ ನೀವು ಮರಳನ್ನು ಕಳಿಸಿದ್ರೆ ಅಂತ ಹೇಳ್ತೀರಿ ನೀವು. ಹೊರ ಜಿಲ್ಲೆ ಅಂತ ಬರುದಿಲ್ಲ, ರಾಜ್ಯ ಅಂತ ಬರ್ತದೆ. ರಾಜ್ಯಕ್ಕೆ ಇವರಿಗೆ ಯಾಕೆ GPS?
ನಮ್ಮ ರಾಜ್ಯದಿಂದ ಈಗ ನಮ್ಗೆ ಯಾಕೆಂತ ಹೇಳಿದೆ ಹಲವಾರು ಕಡೆ ಅಕ್ರಮ ಮರಳುಗಾರಿಕೆಯನ್ನ ಹಿಡಿದಿದ್ದಾರೆ, ಗೌರ್ಮೆಂಟ್ಗೆ ಗೊತ್ತಾಗದೆ ಮರಳನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನ ತಡೆ ಹಿಡಿಯಲು ಒಂದು ಕ್ರಮವನ್ನು ತಗೊಳ್ತಿರುವಂತದ್ದು. ಅಕ್ರಮ ತಡೆ ಹಿಡಿದ ಕಾರ್ಯಕ್ರಮ ಲಾರಿ ಮಾಲಕರ ಸಂಘ ನಮ್ಮ ಈ ವ್ಯಾಪ್ತಿಗೆ ಬರುವುದಿಲ್ಲ. ಅಕ್ರಮ ಎಂದು ನಾವು ಮಾಡುವುದಲ್ಲ, ಅಕ್ರಮ ತಡೆಗಟ್ಟಲಿಕ್ಕೆ ಈಗ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅರಣ್ಯ ಇಲಾಖೆಯವರಿಗೆ ಕೊಟ್ಟಿದ್ದಾರೆ. ಸರ್ಕಾರದ ಕಣ್ಣನ್ನ ತಪ್ಪಿಸಿಯೂ ಕೂಡ, ಕಾನೂನಿನ ಒಂದು ಕಟ್ಟಡಗಳನ್ನ ಮೀರಿಯೂ ಕೂಡ ಯಾಕೆ ನೀವು ಅದು ಹೇಳ್ತೀರಿ? ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಈಗ ನೋಡಿ ಬೆಂಗಳೂರಿಗೆ ಹೊಯ್ಗೆ ಹೋಗುದಿಲ್ಲ, ಅಲ್ಲಿಂದ ಸಿರ್ಸಿಯಿಂದ ತಮಿಳುನಾಡಿಂದ ಹೊಯ್ಗೆ ಬರ್ತಾ ಉಂಟು. ಟನ್ನೇಜ್ ಅದರ ರೇಟ್ ನ ಹೇಳ್ತೇನೆ, 1200 ಟನ್ನಿಗೆ 1400 ಈಗ ಬರ್ತಾ ಉಂಟು. ಎಲ್ಲ ಸೈಡ್ ಡಿಸ್ಟ್ರಿಕ್ಟ್ ಇಂದ ಬ್ಯಾಂಗ್ಳೂರ್ ಎಲ್ಲ ಬರ್ತಾ ಉಂಟು. ಈ ಮಂಗಳೂರು ಹೊಯ್ಗೆ, ಉಡುಪಿ ಹೊಯ್ಗೆ ಯಾರಿಗೆ ಬೇಡ ಈಗ ನೋಡಿ. ಎಸ್ ಸರ್, ಇನ್ನಷ್ಟು ಮಾತಾಡ್ತೇನೆ. ಸಾರ್ವಜನಿಕರಿಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ, ನಿಮ್ಮ ಹೆಸರು? ಹಲೋ, ನಾವು ಉದ್ಯಾವರದಿಂದ. ನಿಮ್ಮ ಹೆಸರು ಸರ್? ದಿನೇಶ್. ಹೇಳಿ. ನಿಮ್ದು ಅಕ್ರಮ ಇದು ಹೊಯ್ಗೆ ಕಾರಣ ಯಾರು ಗೊತ್ತುಂಟಾ? ನಮ್ಮ ಹೊಯ್ಗೆ ಯೂನಿಯನ್ ಲೀಡರ್ನಗಳೇ ಇರೋದು. ಅಲ್ಲಿ ಇದು UPR ಹಾಕುದು, ಅಕ್ರಮ ಮರಳಿಗೆಲ್ಲ ಹೊರಗಡೆ ಸಾಗಿಸುವುದೆಲ್ಲ ಅವರೆಲ್ಲ ನಮ್ಮ ಯಾವ ಯೂನಿಯನ್ ಲೀಡರ್ನಗಳೇ ಮಾಡುದಲ್ಲ. ಯಾರು ಸರ್, ಯಾರು ಯೂನಿಯನ್ ಲೀಡರ್? ಅದು ಎಷ್ಟು ಜನ ಇದ್ದಾರೆ? 7 ಜನ ಇದ್ದಾರೆ. ಅಲ್ಲ, ನೀವು ದಯವಿಟ್ಟು ನೀವು ನಮ್ಗೆ ಹೆಸರನ್ನ ಹೇಳಬೇಕು. ಯಾಕಂದ್ರೆ ನೋಡಿ ದಿನೇಶ್ ಅವರೇ, ಉದ್ಯಾವರದಿಂದ ನೀವು ಫೋನ್ ಮಾಡ್ತಾ ಇದ್ದಾರೆ. ಒಂದು ಬೆಳಿಗ್ಗೆಯಿಂದ 6 ಗಂಟೆಯಿಂದ ತನಕ ಸಾಯಂಕಾಲ 6 ಗಂಟೆಗೆ ಇದ್ದಾರೆ. ಅದು ಬಂದ್ ಮಾಡ್ಲಿ. ನೋಡಿ ದಿನೇಶ್ ಅವರೇ, ದಯವಿಟ್ಟು ನೀವು ಉದ್ಯಾವರ ಯಾವ ರೀಜನ್ ಅಂತ ಹೇಳಿ ವಿಚಾರ ಎಂತ ಕೇಳಿದ್ರೆ ಲೀಡರ್ನವರಿಗೆ ನೀವು ಆರೋಪ ಹೊರಿಸಬಾರ್ದು. ಲೀಡರ್ನವರಿಗೆ ದಯವಿಟ್ಟು ಆರೋಪ ಹೊರಿಸಬೇಡಿ. ಲೀಡರ್ನವ್ರು ಯಾರು ಅಕ್ರಮ ಮಾಡ್ತಾ ಇಲ್ಲ. ಈಗ ಸಮಸ್ಯೆ ನಿಮ್ಮ ಸಮಸ್ಯೆ ಅಂತ ಹೇಳಿ ದಯವಿಟ್ಟು ನೀವು ಆರೋಪ ಆಗಲ್ಲ. ನೀವು 6 ಗಂಟೆ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಯಿಂದ UPR ಆಗುತ್ತೆ ಕೆಲಸ ಇದೆ. ಅದಕ್ಕೆಲ್ಲ ಕಾರಣ ಯಾರು? ಅದಕ್ಕೆ ಜಿಲ್ಲಾಡಳಿತ ಕಾರಣ, ನಾವಲ್ಲ. ಅಲ್ಲಲ್ಲ, ಜಿಲ್ಲಾಡಳಿತ ಕಾರಣ ನಿಮ್ಮ ಅತ್ತೆ ಮಾಡುದು. ಯಾವ್ದಕ್ಕೆ ಮಾಡುದು? ದಯವಿಟ್ಟು ಸರ್ ನೀವಂತ ನಾನೆಂತ ನಾವು ಮುಂಚೆಯಿಂದ ಹೀಗೆ ವೈಗಲ್ಲಿ 17-25 ವರ್ಷದಿಂದ ನಾವು ಇದ್ದೇವೆ ಅದರಲ್ಲಿ. ಈಗಲ್ಲ 25 ನಾವು ಇದಕ್ಕೆಲ್ಲ ಕಾರಣ ಯಾರು? ಓಕೆ ದಿನೇಶ್ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಎಸ್ ಸರ್, ಹೇಳ್ತಾ ಇದ್ದೀವಿ ಸರ್, ಒಂದು GPS ಇಂದ ನಿಮ್ಮ ಪ್ರಕಾರ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಾ ಇದೆ ನಿಮ್ಮ ಮೇಲೆ, ಲಾರಿ ಚಾಲಕರ ಮೇಲೆ ಅಥವಾ ಮಾಲಕರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಾ ಇದೆ? ಒಂದು GPS-ಗೆ 1,500ರಿಂದ 2,000 ರೂಪಾಯಿ 3,000 ರೂಪಾಯಿ ಬೆಲೆ ಬಾಳುವಂಥ GPS-ಗಳು. ಆದರೆ ನಮ್ಮ ಜಿಲ್ಲಾಡಳಿತ ನಮಗೆ 10,000ರಿಂದ 11,000 ರೂಪಾಯಿವರೆಗೆ ಅದಕ್ಕೆ ಚಾರ್ಜ್ ಮಾಡ್ತಾರೆ. ನಾವು 11,000 ರೂಪಾಯಿ ಕೊಟ್ಟು ರೀಚಾರ್ಜಿಗೆ ಡಿವೈಸಿಗೆ ಒಂದು ಬಿಲ್ ಇಲ್ಲ. ಈಗೆಲ್ಲ GST ಬಿಲ್ ಎಲ್ಲ ಬರ್ತದೆ. GST ಬಿಲ್ ಆಗಲಿ ಅಥವಾ ನಮಗೆ ಯಾವುದೇ ಸಂಬಂಧಪಟ್ಟ ಬಿಲ್ ಕೊಡದೆ ನಮಗೆ ಮೋಸ ಮಾಡ್ತಾ ಇದ್ದಾರೆ ನೋಡಿ. ಯಾವುದೇ ಒಂದು ಅದರಲ್ಲಿ ಒಂದು MRP ರೇಟ್ ಕೂಡ ಇಲ್ಲ. ಒಂದನೇದಾಗಿ GPS-ನ ಒಂದು ದರದ ತೊಂದರೆ. ಅದಲ್ಲದೆ ನಾವು ಆನ್ಲೈನಲ್ಲಿ ನಾವು ಯಾವಾಗ ಬೇಕಾದ್ರೆ ನೋಡಿ 1,500 ರೂಪಾಯಿಂದ 2,000 ರೂಪಾಯಿ 3,000 ರೂಪಾಯಿಗೆ ಆ GPS ಡಿವೈಸ್ ಸಿಗ್ತದೆ. ನಮ್ಮ ಒಂದು ಪ್ರಮುಖ ಬೇಡಿಕೆ ಏನಂತ ಹೇಳಿದ್ರೆ, ನಮಗೆ ನಮ್ಮ ವಾಹನಕ್ಕೆ ಬೇಕಾದಂಥ GPS-ಅನ್ನು ನಾವೇ ತಗೊಂಡು ನಾವು ಅಳವಡಿಸ್ತೇವೆ. ಅದರ ಮಾನಿಟರಿಂಗ್ ಸಿಸ್ಟಮ್ ಏನಿದೆ ಅಥವಾ ಇತರ ಯಾವುದು ಬೇಕು ಅವರಿಗೆ ಅದರ ಒಂದು ಸಿಸ್ಟಮ್ ಇದ್ದರೆ ಸಾಕಾಗ್ತದೆ. ಆ GPS-ಅನ್ನು ನಾವು ಪರ್ಚೇಸ್ ಮಾಡ್ತೇವೆ. BSNL ಸಿಮ್ಮಿಂದ ಅದು ವರ್ಕ್ ಆಗ್ತದೆ. ಮಾನಿಟರಿಂಗ್ ಸಿಸ್ಟಮ್ ಅವರು ಮಾಡುವಂಥದ್ದು. ಇದು ಒಂದನೇದಾಗಿ. ಎರಡನೇದಾಗಿ ನಮಗೆ ಪ್ರಾಬ್ಲಮ್ ಅಂತ ಹೇಳಿದರೆ, ನಮ್ಮ ವಾಹನ GPS ಇದ್ದ ವಾಹನ ಮನೆಯಲ್ಲಿ ಇದ್ದಾಗ ಯಾರೋ ಒಂದು ಅಕ್ರಮವಾಗಿ ನಮ್ಮ ಹೆಸರು ಕೆಡಿಸ್ಬೇಕು ಅಂತೇಳಿ ಒಂದು ಡೂಪ್ಲಿಕೇಟ್ ಬಿಲ್ ತೆಗೆದರೂ ಸಹ ನಮ್ಮ ಮೇಲೆ ಕೇಸ್ ಬರ್ತದೆ. ಯಾಕಂದರೆ ಆ ವಾಹನ ಸಂಬಂಧಪಟ್ಟ ಧಕ್ಕೆಯಲ್ಲಿ ಇಲ್ಲದಿದ್ದರೆ ಬಿಲ್ ಬರಬಾರ್ದು. ಇದು ಬಿಲ್ ಬರ್ತದೆ ಅಂತ ಒಂದು ವ್ಯವಸ್ಥೆ ಉಂಟು. ಮತ್ತೆ ಎರಡನೇದಾಗಿ ಅಂತ ಗೊತ್ತಿಲ್ಲ, ನಾವು ಮೇಂಟೆನೆನ್ಸ್ಗೋಸ್ಕರ ಒಂದು ಬ್ಯಾಟ್ರಿಯನ್ನು ಬಿಚ್ಚಿದರೆ ಸರ್ ನಮ್ಮ ಮೇಲೆ ಕೇಸ್ ಆಗ್ತದೆ. ಇನ್ನಷ್ಟು ಮಾತಾಡ್ತೇನೆ ಸರ್, ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕುಂದಾಪುರದಿಂದ ಮಾತಾಡ್ತಾ ಇದ್ದೀವಿ. ಹೇಳಿ ಸರ್, ನಿಮ್ಮ ಹೆಸರು? ಗುಣಾಕರ್ ಶೆಟ್ಟಿ ಅಂತ. ಹೇಳಿ ಸರ್. ಸರ್, ಈಗ ಹೊಯ್ಗೆ ಸಮಸ್ಯೆ ಬಗ್ಗೆ ನೀವು ಲೈವ್ ಬರ್ತಾ ಇದ್ದೆ. ನಾನು ನಿಮ್ಗೆ ಕಾಲ್ ಮಾಡೋದಂದ್ರೆ GPS ಬಗ್ಗೆ ನಮ್ಗೆ ಬಹಳ ಅಸಮಾಧಾನ ಇದೆ. ಈಗ ಹೇಳಿದ ಹಾಗೆ GPS ಅನ್ನು ನಾವೇ ಪರ್ಚೇಸ್ ಮಾಡಬೇಕು. ನಮ್ಮ ಗಾಡಿಗೆ ನಾವು ಯಾವುದೇ ವಸ್ತುವನ್ನು ಹಾಕುವುದು ನಮ್ಮ ಇದರಲ್ಲಿ ಇರಬೇಕು. GPS ಅನ್ನ ಜಿಲ್ಲಾಡಳಿತದ ಅದರ ಮಾನಿಟರಿಂಗ್ ಸಿಸ್ಟಮ್ ಮಾತ್ರ ಜಿಲ್ಲಾಡಳಿತದಲ್ಲಿ ವ್ಯವಸ್ಥೆ ಇದ್ರೆ, ಈ GPS ಅನ್ನ ಖರೀದಿ ಮಾಡುವಂತ ವ್ಯವಸ್ಥೆ ನಮ್ಮ ಲಾರಿ ಮಾಲೀಕರಿಗೆ ಕೊಡಬೇಕು. ಯಾಕೆಂದ್ರೆ ಇದರಲ್ಲಿ ಅವ್ಯವಹಾರ ಆಗೋದಿಲ್ಲ. ಯಾಕೆಂದ್ರೆ ಆತನ GPS ಕುಂದಾಪುರದಲ್ಲಿ ಒಂದು ರೇಟು, ಉಡುಪಿಯಲ್ಲಿ ಒಂದು ರೇಟು, ಆಮೇಲೆ ಕಟ್ಪಾಡಿಯಲ್ಲಿ ಒಂದು ರೇಟ್.
ಇವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಎರಡನೇದಾಗಿ ಇವರು GPS ಅನ್ನ ಸರ್ವಿಸಿಗೆ ಬಂದ್ರೆ ಅಥವಾ ವೈಲೇಷನ್ ಆದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ. ಆಮೇಲೆ ಕರೆನ್ಸಿ ಆಗಬೇಕು, ಇವರು ಸಮಸ್ಯೆ ಆಗ್ತದೆ. ಕರೆನ್ಸಿ ಅಂದ್ರೆ ಇವರು 1 ತಿಂಗಳಿಗೆ ಮಾತ್ರ ಚಾರ್ಜ್ ಮಾಡುವುದು, ರೀಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ನಾವು ದಕ್ಕೆಗೆ 1 ತಿಂಗಳ ನಂತರ ನಮಗೇನು ಗೊತ್ತಾಗುದಿಲ್ಲ, ಅಲ್ಲಿ ರೀಚಾರ್ಜ್ ಆಗಿದೆ ಇಲ್ವ ಅಂತ ನಮ್ಗೆ ಗೊತ್ತಾಗುದಿಲ್ಲ. ನಾವು ದಕ್ಕೆ ಹೋಗಿ ಪರ್ಮಿಟ್ ತೆಗುವಾಗ ನಮ್ಗೆ ಪರ್ಮಿಟ್ ಬರ್ತಾ ಇಲ್ಲ. ಆದ್ರಿಂದ ಈ ಅದೊಂದು ರೀಚಾರ್ಜ್ ಮಾಡ್ಲಿಲ್ಲ ಅಂತ ಗೊತ್ತಾಗುದು. ಆಮೇಲೆ ನಮಗೆ ಫೋನ್ ಮಾಡಿದ ನಂತರ ಎಷ್ಟೋ ಒಂದು 3-4 ಗಂಟೆ ನಂತರ ಅದು ರೀಚಾರ್ಜ್ ಆಗ್ತದೆ. ಸರ್, ಎಲ್ಲವೂ ಕೂಡ ಆನ್ಲೈನ್ ಸಿಸ್ಟಮ್ ಆಗಿರೋದ್ರಿಂದ ಖಂಡಿತವಾಗಿ ಕೂಡ ಆ ತಡವಾಗಿ ಆಗ್ಬಹುದು. ಸರ್ಕಾರ ಯಾವ ಒಂದು ಯೋಜನೆಯನ್ನ ಜಾರಿಗೆ ತರಿಸಿದ್ರು ಕೂಡ ಪೂರ್ವಭಾವಿಯಾಗಿ ಯೋಚನೆ ಮಾಡಿ ಕೂಡ ಜಾರಿಗೆ ತರುವಂತದ್ದು. ಆ ಲೆಕ್ಕದಲ್ಲಿ GPS ಅನ್ನ ಕಲೆಕ್ಟ್ ಮಾಡೋದ್ರಿಂದ ಅಳವಡಿಸಿರೋದ್ರಿಂದ ಸರ್ಕಾರಕ್ಕೂ ಕೂಡ ಒಂದು ಸರಿಯಾದಂತಹ ಲೆಕ್ಕ ಸಿಗ್ತದೆ ಅನ್ನುವಂಥದ್ದು. GPS ನ ರೀಚಾರ್ಜ್ ಬಗ್ಗೆ ಅವರು ಹೇಳಿದ್ರು. ಆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಿಂದ ಒಂದು ವರ್ಷದ ಒಂದು ಹಣವನ್ನು ಅವರು ತಗೊಳ್ತಾರೆ. ಪ್ರತಿ ತಿಂಗಳು ಅವರು ರೀಚಾರ್ಜ್ ಮಾಡೋದು ತಿಂಗಳಿಂದ ಮಾತ್ರ. ಈ ಕಳೆದ ವರ್ಷ 12 ತಿಂಗಳ ಒಂದು ನಮ್ಮ ಹತ್ರ ರೀಚಾರ್ಜಿನ ಮೊತ್ತವನ್ನು ತೆಗೆದುಕೊಂಡು ಅವರು 1 ತಿಂಗಳಿಗೆ ಆಗುವಷ್ಟು ರೀಚಾರ್ಜ್ ಮಾಡುದು. ಮತ್ತೆ ನಾವು ಮಧ್ಯರಾತ್ರಿ ಬೆಳಿಗ್ಗೆ ಒಂದು ನಮ್ಮ ದಕ್ಕೆಗೆ ವಾಹನವನ್ನು ಕೊಂಡೋಗಿ ಅಲ್ಲಿ ಲೋಡ್ ಮಾಡಿಗಿಟ್ಟು ಪರ್ಮಿಟ್ ತೆಗೆಯುವಾಗ ಅದು ಮಧ್ಯರಾತ್ರಿಯಲ್ಲಿ ಬಂದಾಗಿರ್ತದೆ. ಮತ್ತೆ ಅವರು ಬೆಳಿಗ್ಗೆ ಎದ್ದು ಎಲ್ಲ ವಾಹನಕ್ಕೆ ರೀಚಾರ್ಜ್ ಮಾಡುವಾಗ 11ರಿಂದ 12 ಗಂಟೆ ಆಗ್ತದೆ. ಬೆಳಿಗ್ಗೆ ಒಂದು 6 ಗಂಟೆಗೆ ದಕ್ಕೆಗೆ ಹೋದ ವಾಹನ 11-12 ಗಂಟೆವರೆಗೆ ಅಲ್ಲಿ ನಿಲ್ಲಬೇಕಾದಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಾವು ಹೇಳುದು, ವರ್ಷದಲ್ಲಿ ಈ ಕಳೆದ ವರ್ಷ 3.5 ತಿಂಗಳು ಮಾತ್ರ ಮರಳು ಸಿಗ್ತಾ ಇತ್ತು, ನಾವು ವಿತ್ ಬಿಲ್ ನಲ್ಲಿ ಟ್ರಿಪ್ ಮಾಡ್ತಾ ಇದ್ವಿ. ಆದ್ರೆ 12 ತಿಂಗಳನ್ನ ಒಂದು ರೀಚಾರ್ಜ್ ಅನ್ನು ಅವರು ತಗೊಳ್ತಾರೆ. ಇದು ಕೂಡ ಒಂದು ರೀತಿಯಲ್ಲಿ ನಮ್ಗೆ ಆಗ್ತಿರುವಂತ ಮೋಸ. ಈ ಸರ್ಕಾರ ಎಂಬುದು, ಜಿಲ್ಲಾಡಳಿತ ಎಂಬುದು ಈ ವ್ಯವಸ್ಥೆಯಲ್ಲಿ ನಮ್ಮನ್ನು ಪರಿಗಣಿಸಲಿ ಯಾಕೆ? ಇದೇ ಕ್ವಶನ್, ಮೇನ್ ಕ್ವಶನ್. GPS ಖರೀದಿ ನಾವು ಲಾರಿ ಮಾಲಕರು ನೋಡಿ, ಸಿಸ್ಟಮ್ಯಾಟಿಕ್ SSTP ಅಂತ ಅದೊಂದು ಪರ್ಮಿಟ್ ತೆಗೆಯುವ ಸಿಸ್ಟಮ್. ಇವರು RFID ಮಾಡ್ಬೋದಿತ್ತಲ್ಲ, ರೇಡಿಯೋ ಫ್ರೀಕ್ವೆನ್ಸಿ ಅದು ಸಿಸ್ಟಮ್ ಮಾಡ್ಬೇಕಿದೆ, ಯಾಕೆ ಮಾಡ್ಲಿಲ್ಲ ಇವರು? ಯಾಕೆ ಇವರಿಗೆ GPS ಬೇಕು? RFID ಮಾಡ್ಬೋದಿತ್ತಲ್ಲ, RFID ಮಾಡ್ಬೋದಿತ್ತಲ್ಲ, ಇವ್ರಿಗೆ ಅದೇ ಬೇಕಂತಿಲ್ಲಲ್ಲ. ಈಗ ಪರ್ಮಿಟ್ಗೆ ಈ GPS ಸಂಬಂಧ ಅಲ್ಲಲ್ಲ, ಪರ್ಮಿಟ್ಗೆ ಮತ್ತು GPS ಸಂಬಂಧ ಇಲ್ಲ. ಪರ್ಮಿಟ್ ಜನರೇಟ್ ಆನ್ಲೈನ್ ಜನರೇಟ್ ಆಗ್ತದೆ. ಇವರು RFID ಯಾಕೆ ಮಾಡಲಿಲ್ಲ? ಸರ್ಕಾರದ ಸಾಫ್ಟ್ವೇರ್ ಉಂಟು, ಸರ್ಕಾರದ ಸಾಫ್ಟ್ವೇರ್ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಇವರು ಮಾಡ್ಬೋದಿತ್ತಲ್ಲ ಇವರಿಗೆ. ಈಗ ನೋಡಿ, ಒಬ್ಬೊಬ್ಬ ಅಧಿಕಾರಿ ಬಂದ ಮೇಲೆ ಒಂದೊಂದು ಕಾನೂನು. ರೇಜ್ ಇರುವಾಗ ಒಂದು ಕಾನೂನು, ಇವರು ಮೇರಿ ಪ್ರಿಯಾಂಕಾ ಇದ್ದಾಗ ಕಾನೂನು, ಕೋದಂಡರಾಮ ಇದ್ದಾಗ ಒಂದು ಕಾನೂನು. ಈಗ ಅದ್ರ ಬಗ್ಗೆ ಮಾತಾಡ್ತಾನೆ. 2013ರಲ್ಲಿ ಒಂದು GPS ಅನ್ನು ಅಳವಡಿಸುವುದಕ್ಕೆ ಮುಂದಾದ್ರು ಅಂತ ಹೇಳ್ತಾನೆ. ನಿಮ್ಮ ಒಂದು ವಿರೋಧದ ನಡುವೆಯೂ ಕೂಡ ಈ ಒಂದು GPS ಅನ್ನ ಅಳವಡಿಸಿದ್ರು. ಇದರಿಂದ ಯಾವ ರೀತಿಯಾದಂತ ತೊಂದರೆ ಆಯ್ತು ನಿಮ್ಗೆ? ತೊಂದರೆ ಅಂದ್ರೆ ತುಂಬಾ ತೊಂದರೆ ಆಯ್ತು. ಯಾವ ರೀತಿಯ ತೊಂದರೆ ಕೇಳಿ, ನಮ್ಗೆ ತೊಂದರೆ ಟ್ರಿಪ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ಇದೇ DC ಅವರು ರೇಜ್ ಇರುವಾಗ ನಾವು ನಮ್ಮ ಸಂಘಟನೆ ಸದಸ್ಯರನ್ನು ಕ್ವಶನ್ ಹಾಕಿದ್ರು. ಸರ್, ಹೊಯ್ಗೆ ಲೋಡ್ ಆಯ್ತು ಸರ್, ಪರ್ಮಿಟ್ ತೆಗ್ದೆ, ಅಲ್ಲಿ ಹೋಗುವಾಗ ಹೊಯ್ಗೆ ಬೇಡ ಅಂತ ಹೇಳಿದ್ರು. ನೀವೆಂತ ಮಾಡ್ತೀರಿ? ನಾವು ಎಂತ ಮಾಡುದು ಸರ್ ಕೇಳಿದ್ದೆವು. ಇದೇ DC ಅವ್ರ ಹತ್ರ ಜಿಲ್ಲಾಧಿಕಾರಿ ಹತ್ರ ಕೇಳಿದ್ರು. ಅದಕ್ಕೆ ಅವ್ರ ಉತ್ತರ ಏನಿತ್ತು, ನೀವು ಹೊಯ್ಗೆ ಅಂತ ತಗೊಂಡೋಗಿ ಪುನಃ ಒಳಗೆ ಹಾಕಿ ಅಂತೇಳಿ. ನೀವೆಂತ ಹೇಳ್ತೀರಿ ಸರ್? ಉತ್ತರ ಹೇಳಿ ನನಗೆ. 2013ರಲ್ಲಿ GPS ಅನ್ನು ಹಾಕ್ಲಿಕ್ಕೆ ಹೇಳಿದ್ದು ನಮ್ಮ ವಿರೋಧದ ನಡುವೆಯೂ ಒತ್ತಾಯಪೂರ್ವಕವಾಗಿ ಹಾಕಿದ್ದು ಜಿಲ್ಲಾಡಳಿತ. 3.5 ವರ್ಷದಲ್ಲಿ ಆ GPS ಇತ್ತು. ಮಧ್ಯದಲ್ಲಿ 1 ವರ್ಷ 8 ತಿಂಗಳು ಮರಳುಗಾರಿಕೆ ಸ್ಥಗಿತವಾಗಿತ್ತು. ಅದು ಅಂದ್ರೆ ನಾವು ಅದು ಯೂಸ್ ಮಾಡದೆ ಒಂದು ವರ್ಷ ಮಾತ್ರ ಅದು ಯೂಸ್ ಆಗಿದೆ ಅಂತ ಹೊಸ GPS ಅನ್ನು ಇವರು T4ಗೆ ಟೆಂಡರ್ ಕೊಟ್ಟರು. T4ಗೆ ಟೆಂಡರ್ ಕೊಡುವಾಗ ನಾವು ಕೇಳಿದ ಪ್ರಶ್ನೆ ಅಂತ ಹೇಳಿದ್ರೆ, iSearch ಅನ್ನು ಯಾಕೆ ನೀವು ಕ್ಯಾನ್ಸಲ್ ಮಾಡಿದ್ದೀರಿ? 2013ರಲ್ಲಿ iSearch ಅವರಿಗೆ ಟೆಂಡರ್ ಅನ್ನ ಕೊಟ್ಟರು. ಯಾರು ಕೊಟ್ಟರು? ಜಿಲ್ಲಾಡಳಿತವೇ ಕೊಟ್ಟರು. ಯಾಕೆ ಕೊಟ್ಟರು? ಜಿಲ್ಲಾಡಳಿತ ಕೊಟ್ರಲ್ಲ. 2017ರಲ್ಲಿ T4ಗೆ ಇದು ಕೊಟ್ಟರು, ಟೆಂಡರ್ ಕೊಟ್ಟರು. ಅವರೇ ಜಿಲ್ಲಾಡಳಿತ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲನೇ iSearch ಸರಿ ಇಲ್ಲ ಅಂತ ಹೇಳ್ತಾರೆ. ಆ ಸರಿ ಇಲ್ಲದನ್ನು ನಮ್ಮ ತಲೆ ಮೇಲೆ ಯಾಕೆ ಹಾಕಿದ್ರು? ಇದು ನನ್ನ ಒಂದು ಪ್ರಶ್ನೆ. ಈಗ T4ಗೆ ಕೊಟ್ಟಿದ್ದಾರೆ, ಒಂದು ನಿಮಿಷ, T4ಗೆ ಕೊಟ್ಟಿದ್ದಾರೆ. ಸತ್ಯ ಶೋಧನ ಸಮಿತಿಯಿಂದ ಅದು ಅನರ್ಹ ಆಗಿದೆ ಅಂತ ಹೇಳಿ ನಮ್ಮ ಹತ್ರ ಇದು ಇದೆ, ಯಾವುದಿದೆ, ಮಾಹಿತಿ ಹಕ್ಕಿನ ತೆಗೆದ ಪತ್ರ ಇದೆ. ಅದನ್ನು ಕೂಡ ಯಾಕೆ ಈ ವರ್ಷ ಕಂಟಿನ್ಯೂ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅನರ್ಹ ಆದನ್ನು ಮತ್ತೆ ಯಾಕೆ ಹೊರಿಸ್ತಾ ಇದ್ದಾರೆ? GPS ನ TVS ನಮ್ಮಲ್ಲಿ ರಾಶಿ ಇದೆ. ಈಗ ಮೀಡಿಯಾದಲ್ಲಿ ಅದು ಪಬ್ಲಿಷ್ ಆಗ್ತದೆ, ಪ್ರಮೋದಲ್ಲಿ ಕೂಡ ಬಂದಿದೆ, ಪ್ರಮೋದಲ್ಲಿ ಇದೆ. ಆ GPS ಅನ್ನು ನಾವು ಇನ್ನೇನು ಮಾಡಬೇಕು? ಗುಜರಿಗೆ ಕೂಡ ಅದನ್ನು ತಗೊಳ್ಳೋದಿಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ನಿಷೇಧ ಆಗಿದೆ. ನಾನು ಹೇಳುವ ಪ್ರಕಾರ ಏನು, ಮೊದಲು T4 iSearch ಇತ್ತು. ನಂತರ ಯಾಕೆ ಅಂತ ಹೇಳಿದ್ರೆ, ದಿನದಿಂದ ದಿನಕ್ಕೆ ಜಗತ್ತು ಕೂಡ ಬದಲಾಗ್ತಾ ಇದೆ, ಜನರೇಷನ್ ಕೂಡ ಚೇಂಜ್ ಆಗ್ತಾ ಇದೆ. ಹಾಗಾಗಿ
ಪ್ರತಿನಿತ್ಯವೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಹಾಗಾಗಿ ಐ ಸರ್ಚ್ ಬೇಡ, T4U ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಮಾಡಿರಬಹುದು. ಅದನ್ನ ಯಾಕೆ ನೀವು ಅಬ್ಜೆಕ್ಷನ್ ಅನ್ನ ಮಾಡ್ತೀರಾ? ನಾಳೆ ಇನ್ನೊಂದು ಡಿವೈಸ್ ಅನ್ನು ತಗೊಂಡು ಅದನ್ನ ಹಾಕ್ಬೇಕು ಅಂತ ಹೇಳುದು. ಪ್ರತಿ ವರ್ಷ 11,000 ರೂಪಾಯಿ ಕೊಟ್ಟು ನಾವು ಡಿವೈಸ್ ತಗೊಳ್ಬೇಕು. ಜಿಲ್ಲಾಡಳಿತ ನಮ್ಗೆ ಡಿವೈಸ್ ಕೊಡ್ಲಿಲ್ಲ. ನಾವು ಈಗ ಗಾಡಿಗೆ ಬರುವಂತದ್ದು ಇನ್ಬಿಲ್ಟ್ ಡಿವೈಸ್ GPS ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಕಾರ್ನಾಗಲಿ ಲೇಟೆಸ್ಟ್ ಕಾರ್ನಾಗಲಿ ನಾವು ಮನೇಲಿ ಕೂತ್ಕೊಂಡು ಆಪರೇಟ್ ಮಾಡ್ತೇವೆ. GPS ಉಂಟಾ ಇಲ್ವಾ ನಿಮ್ಗೆ ಗೊತ್ತಿರ್ಬೋದು. GPS ಇನ್ಬಿಲ್ಟ್ ಬರುವಂತದ್ದು. ಎಸ್ ಸರ್, ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಆ ಒಂದು ಸಂಜೆ ನೋಡ್ತಾ ಇದ್ದೀವಿ, ವಿಶೇಷ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ನಿಮ್ಮ ಅನಿಸಿಕೆ, ನಿಮ್ಮ ಸಮಸ್ಯೆಯನ್ನ ಕೂಡ ನಮ್ಮ ಹತ್ರ ಹೇಳ್ಕೊಳ್ಬಹುದು, ಡಿಸ್ಕಷನ್ ಮಾಡ್ತಾ ಇದ್ದೇವೆ ಇಲ್ಲಿ. ಎಸ್, ಮತ್ತೆ ವಾಪಸ್ ಬರ್ತೇನೆ ಒಂದು ಪುಟ್ಟ ಬ್ರೇಕ್ನ ಬಳಿಕ. ಬ್ರೇಕ್ ಬಳಿಕ GPS ಬೋಗಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾವು ಆವಾಗಲಿಂದ ಮಾತಾಡ್ತಿದ್ವಿ. ಎಸ್ ಸರ್, ಈಗ ಏನು ಐ ಸರ್ಚ್ ಅನ್ನ ತಗೊಂಡು ಬಂದು 2013ರಲ್ಲಿ, ತದನಂತರ ಇತ್ತೀಚೆಗೆ ಒಂದು T4Uಗೆ ಒಂದು ಟೆಂಡರ್ ಅನ್ನು ಕೊಟ್ಟರು. ಇದಕ್ಕೆ ಯಾಕೆ ನೀವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ದಿನದಿಂದ ದಿನಕ್ಕೆ ಜಗತ್ತು ಬೆಳೀತಾ ಇದೆ, ಎಲ್ಲರೂ ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ವರ್ಷನನ್ನ ಅಪ್ಡೇಟ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಯಾವುದೋ ಒಂದು ನ್ಯೂ ವರ್ಷನ್ ಬಂದಿರಬಹುದು, ಇನ್ನು ಕೂಡ ಮುಂಚೂಣಿಯಲ್ಲಿ ನಡೀತಿರ್ಬೋದು, ಆ ಒಂದು ಉದ್ದೇಶಕ್ಕೋಸ್ಕರ T4U ಅನ್ನು ತಂದಿರಬಹುದು. ಎಸ್ ಸರ್, ನಿಮ್ಮ ಕ್ವಶನ್ ರೈಟ್. ಈಗ ನೋಡಿ, ನೀವು ಜಗತ್ತು ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅಂತ ಹೇಳ್ತಾ ಇದ್ದೀರಿ ನೀವು. ಈ ವಿಚಾರದಲ್ಲಿ ನೋಡಿ, ಈಗ ನಿಮ್ಮ ಗಾಡಿಗೆ GPS ಉಂಟು, ಆಟೋಮೆಟಿಕ್ ಆಗಿ ಬರ್ತಾ ಉಂಟು. ಇವರು ಈ ಜಿಲ್ಲಾಡಳಿತ ಅಂತ ಹೇಳ್ತಾ ಇದೆ, ಈ GPS ಅನ್ನು ನೀವು ಖರೀದಿಸಿ ಅಂತ ಹೇಳಿ. ಈಗ ಜಿಲ್ಲಾಡಳಿತಕ್ಕೆ ಮತ್ತೆ ಮಾಹಿತಿ ಇರುವುದಾ? ಈಗ ನಮ್ಗೆ ಮಾಹಿತಿ ಇಲ್ವಾ? ನಾವು ಇವ್ರಿಗೆ ಎಂತ ಬೇಕು? ರಿಪೋರ್ಟಿಂಗ್ ಅಂಡ್ ಮಾನಿಟರಿಂಗ್. ಇವ್ರು ಅದಕ್ಕೆ ಟೆಂಡರ್ ಕರೀಲಿ, GPS ನಾವು ಪರ್ಚೇಸ್ ಮಾಡ್ಕೊಳ್ತೇವೆ. ನಾನು ಅದಕ್ಕೊಂದು ಪ್ರಶ್ನೆ ಹಾಕ್ತೀನಿ. GPS ನೀವೇ ಹಾಕೋದಾದ್ರೆ ಹಲವಾರು ಬೋಗಸ್ಗಳು ಆಗ್ಬಹುದು. ಎಲ್ಲದಕ್ಕೂ ಕೂಡ ಅಲ್ಟರ್ನೇಟ್ ಆಗಿ ರಿಪೋರ್ಟಿಂಗ್ ಮಾಡೋದೇ ಅಲ್ಲಿಯೇ ಕೂಡ ಬೋಗಸ್ ಆಗೋದು. ನೀವು ತಗೊಳ್ಳುವಂತಹ ಅಲ್ಲ ಇವರೇ ಸುಚೇಂದ್ರ ಅವರೇ, ದಿಸ್ ಇಸ್ ನಾಟ್ ಫೇರ್. ಯಾಕಂತ ಹೇಳಿದ್ರೆ ನೋಡಿ, ಇವರು ಜಿಲ್ಲಾಡಳಿತ ಟೆಂಡರ್ ಕೊಟ್ಟಿದ್ದಾರೆ, ಅವರು ಒಂದೇ ಒಂದು GPS ಪರ್ಚೇಸ್ ಮಾಡಿ ಇಷ್ಟ ತನಕ ಒಂದೇ ಒಂದು ಬಿಲ್ ಕೊಟ್ಟಿಲ್ಲ, ನಮ್ಗೆ ಒಂದೇ ಒಂದು ಗ್ಯಾರಂಟಿ ಕೊಟ್ಟಿಲ್ಲ. ಅವ್ರು ಆಸ್ ಪರ್ ಪ್ರೊಸೀಡಿಂಗ್ಸ್ ಪ್ರತಿ ತಾಲೂಕು ಕೇಂದ್ರದಲ್ಲಿ ಒಂದೊಂದು ಆಫೀಸ್ ಮಾಡ್ತೆ ಅಂತ ಹೇಳಿದ್ದಾರೆ, ಒಂದೇ ಒಂದು ಆಫೀಸ್ ಮಾಡಲಿಲ್ಲ. ಮೊನ್ನೆ ಅಪರ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಅವರಿಗೆ ನಾ ಕೇಳಿದೆ, ಅಪರ ಜಿಲ್ಲಾ ನೀವು ಅವ್ರಿಗೆ ಕ್ವಶನ್ ಮಾಡಿ ಮೇಡಮ್ ಅಂತೇಳಿ. ಅವ್ರು ಎಲ್ಲೇ ನಿಮ್ಮ ಆಫೀಸ್ ಉಂಟು ಅಂತ ಕೇಳಿದ್ರೆ ಕೋಟೇಶ್ವರ ಅಂತ ಹೇಳಿದ್ರು. ಇವರು ಆಸ್ ಪರ್ ಪ್ರೊಸೀಡಿಂಗ್ಸ್ ಒಂದೇ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಆಫೀಸ್ ಕೊಟ್ಟಿಲ್ಲ, ಮತ್ತೆ ಅವರಿಗೆ ಹೇಗೆ ಟೆಂಡರ್ ಕೊಡೋದು ಇವರು? ಪುನಃ ಇವರ ಮಾಹಿತಿ ಪ್ರಕಾರ ನೋಡಿ, ಮಾಹಿತಿ ಹಕ್ಕು ಪ್ರತಿ ಇಲ್ಲೇ ಇದೆ ನಮ್ಮ ಹತ್ರ. ಇವರು ಸತ್ಯಶೋಧನಾ ಸಮಿತಿಯಿಂದ ಅನರ್ಹಗೊಂಡಿದ್ದಾರೆ, ಅವ್ರಿಗೆ ಹೇಗೆ ಕೊಡೋದು ಇವರು? ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ ಸರ್, ಹೇಗೆ ಕೊಡ್ಲಿಕ್ಕೆ ಆಗ್ತದೆ? GPS ಇರ್ಲಿ, ನಾವು ಆ GPS ನಾವು ಐಸರ್ಚೆ ಬೇಕು, T4U ಬೇಕು ಅಂತ ಹೇಳೋದಿಲ್ಲ. RFID ಕೊಡಿಯಲ್ಲ, ನೀವು ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಸರ್ಕಾರ ನೀವು ಹೇಳಿದಾಗ ಇರೋದಿಲ್ಲ ಸರ್, ಸರ್ಕಾರ ಅದಕ್ಕೆ ಆದಂತ ಕಾನೂನು ಸರ್ಕಾರದ ಅಡಕಬತ್ತದಲ್ಲಿ RFID ಇದು ಇದೆ, ಅದಕ್ಕೆ ಕೊಡ್ಲಿಲ್ಲ ಇವರು. ಸರ್ಕಾರಕ್ಕೆ ಕಾನೂನುಗಳು ತುಂಬಾ ಉಂಟು. 2 ತಿಂಗಳು ಮರಳುಗಾರಿಕೆ ಇನ್ನು ಕೂಡ ಮರಳುಗಾರಿಕೆ ಸ್ಟಾರ್ಟ್ ಯಾಕೆ ಆಗ್ಲಿಲ್ಲ? ಅದಕ್ಕೆ ಕೂಡ ಕಾನೂನು ಬೇಕಲ್ಲ. ಉಡುಪಿ ಜಿಲ್ಲೆಯ ಸಮಸ್ತ ಜನರಿಗೆ ತೊಂದರೆ ಆಗಿದೆ. ಒಂದು ಗೂಡು ಅಂಗಡಿಯಿಂದ ಹಿಡಿದು ಪ್ರತಿ ಒಂದು ದೊಡ್ಡ ದೊಡ್ಡ ವ್ಯವಹಾರವರೆಗೂ ಪ್ರತಿ ಒಂದು ಉಡುಪಿ ಜಿಲ್ಲೆಗೆ ಒಂದು ಸಮಸ್ಯೆ ಆಗ್ತಾ ಉಂಟು. ನೀವು ಹೇಳ್ತೀರಿ ಇದು ಅಪ್ಗ್ರೇಡ್ ಆಗ್ತಾ ಉಂಟು. ನಮ್ಮ ಉಡುಪಿ ಅಪ್ಗ್ರೇಡ್ ಆಗೋದು ಬೇಡವಾ? ಒಂದು ಉಡುಪಿ ಅಪ್ಗ್ರೇಡ್ ಆಗ್ಬೇಕಾದ್ರೆ ನಮ್ಮ ಒಂದು ಪ್ರಪಂಚವಾಗಿ ನಮ್ದು ಕಟ್ಟಡಗಳು, ಬಿಲ್ಡಿಂಗ್ಗಳು ಬೇಕಾಗ್ತದೆ. ಅದು ಬಂದಾಗಿದೆ, ಅದನ್ನು ಬಂದ್ ಮಾಡದೆ, ಅದನ್ನು ಸ್ಟಾರ್ಟ್ ಮಾಡದೆ ನೀವು ಯಾವ ರೀತಿ ಇವರು DC ಆಫೀಸ್, ನಾನು DC ಕ್ವಶನ್, ನೀವು ಕೂತ ಕಟ್ಟಡಕ್ಕೆ ನಾವು ಕೆಂಪುಗಲ್ಲು ಹಾಕಿದ್ದೇವೆ, ಹೊಯ್ಗೆ ಹಾಕಿದ್ದೇವೆ, ಆಗ ನಿಮ್ಗೆ ಯಾವುದು ಪರ್ಮಿಟ್ ಇರ್ಲಿಲ್ಲ. ಈಗ ಹೊಸದಾಗಿ ನಿಮಗೆ ಕಾನೂನು ಬಂದಾಗ ಎಲ್ಲವನ್ನು ನಮ್ಮ ಹತ್ರ ಪಾಲಿಸ್ಲಿಕ್ಕೆ ಹೇಳ್ತಾ ಇದ್ದೀರಿ. ನೀವು ಸ್ವಲ್ಪ ನಮಗೆ ಲಿಬರಲ್ ಆಗಬೇಕು. ಡೇ ಬೈ ಡೇ ನೀವು ಟರ್ನ್ ಅಪ್ ಆಗಿ ಒಂದೇ ಸರಿ ನಮ್ಮ ಮೇಲೆ ಹೇರಬೇಡಿ. ಇದು ಹೇರಲ್ಪಟ್ಟ ಇದು ಕಾನೂನು ಆಯ್ತು ನಮ್ಗೆ. ಕಾನೂನಲ್ಲ, ಹೇರಲ್ಪಟ್ಟ ಕಾನೂನು ನಮ್ಗೆ. GPS ಎಂಬ ವಿಚಾರದಲ್ಲಿ ಹೇರಲ್ಪಟ್ಟ ಕಾನೂನು. ಇವರು RFID ಮಾಡ್ಲಿಲ್ಲ, ಸರ್ಕಾರದ ಅಡಕಪತ್ರದಲ್ಲಿ ಅದು ಉಂಟು, ಅದು ಯಾಕೆ ಹೇಳೋದಿಲ್ಲ? ಹೇಳಲಿಲ್ಲ ಇವರು. ಇವತ್ತು ನಿನ್ನೆ ನೋಡಿ, ಇವತ್ತು ಜಿಲ್ಲಾಧಿಕಾರಿಗಳು ನಮ್ಮ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ಹಿರಿಯ ಭೂವಿಜ್ಞಾನಿ ಒಳ್ಳೆ ರೀತಿಯ ಮಾಡಿದ ನಮ್ಮ ಎಲ್ಲ ಸಮಸ್ಯೆಗೆ ಸ್ಪಂದನೆ ಕೊಟ್ಟಿದ್ದಾರೆ. ಇಷ್ಟು ತನಕ ಕೊಟ್ಟಿದ್ದಾರೆ. ಇವತ್ತು ಬಾರಿ ಒಳ್ಳೆ ಪ್ರೋಗ್ರಾಮ್ ಆಗಿದೆ. ಇವತ್ತು ಕೂಡ ಜಿಲ್ಲಾಧಿಕಾರಿ ಅವರು ಕರೆದು ನಿಮ್ಮ ಹತ್ರ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಲ್ಲಿ? ಹಾಗಾದ್ರೆ
ಅವರಿಗೆ ಈಗ ನೀತಿ ಸಂಹಿತೆ ಜಾರಿಯಾಗಲಿಕ್ಕೆ ಹೋಗಿ ಈಗ ನಾನ್ CRZ ವ್ಯಾಪ್ತಿಯಲ್ಲಿ ಬರುವ ಇದನ್ನು CS ಚೀಫ್ ಸೆಕ್ರೆಟರಿಗೆ ಕಳಿಸಿದಾರಂತೆ, ನಿನ್ನೆ ಕಳಿಸಿದ್ದಾರೆ. ಅದು ಆಗ್ತದೆ. ನಾನ್ CRZ ಇರುವಂತ ವ್ಯಾಪ್ತಿಯಲ್ಲಿರುವಂತ ಯಾವುದು ಹೊಯ್ಗೆ ಸ್ಯಾಂಡ್ ಬಾರ್ಸ್ ಇದೆ ಅದನ್ನು ಓಪನ್ ಮಾಡ್ತೇನೆ ಅಂತ ಇವತ್ತು ಹೇಳಿದ್ದಾರೆ. ಖಂಡಿತ ಅದು ನನ್ನ ಇದರಲ್ಲಿ ಉಂಟು, ನಾನು ಮಾಡ್ತೇನೆ ಅಂತ ಹಿರಿಯ ಭೂವಿಜ್ಞಾನಿ ಮತ್ತು ಇವರು ಹೇಳಿದ್ದಾರೆ. CRZ ಅಲ್ಲಿ ಇರುವಕೆಂದರೆ ಈಗ ಬೈ ಎಲೆಕ್ಷನ್ ಆಗ್ಲಿಕ್ಕೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅದು ಸಹ ನಾವು ಬರ್ದಿದ್ದೇವೆ, ಪ್ರಪೋಸಲ್ ಇನ್ನು ಬರ್ಲಿಲ್ಲ, ಆಗ್ಬಹುದು ಅಥವಾ ಆಗದಿರ್ಲು ಅವರು ಅದರಲ್ಲಿ ಕನ್ಫ್ಯೂಷನ್ ಅಲ್ಲಿ. ಎಸ್ ಸರ್, ಇನ್ನಷ್ಟು ಮಾತಾಡ್ತೇನೆ. ನಾವು ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗಣೇಶ್ ಮಣಿಪುರ ಅಂತ. ಹೇಳಿ ಸರ್. ಜಿಪಿ ಅಂದ್ರೆ ಇದು ಅದು ಇದು ಬ್ಯಾನ್ ಮಾಡ್ತಾರೆ, ನಮ್ಗೆ ಇದು ಕೆಲಸನೇ ಇಲ್ಲ. ಹೇಳಿ ಕೆಲಸ ಎಲ್ಲ ಏನಿಲ್ಲ. ಇದು ಕೂಲಿಯವರಿಗೆ ಕೆಲಸ ಇಲ್ಲ, ಏನಿಲ್ಲ. ನಮ್ಗೆ ಒಂದು ರೂಪಾಯಿ ದುಡಿಮೆ ಇಲ್ಲ. ನಾವು ಟೈಲರ್ ಕೆಲಸ ಮಾಡೋದು, ಅಂಗಡಿ ಹೋಗಿದ ಒಂದು ರೂಪಾಯಿ ಕೂಡ ಇದಿಲ್ಲ. ಇದು ಎಲ್ಲ ಬ್ಯಾನ್ ಮಾಡಿದ್ರೆ ನಾವೇನ್ ಮಾಡ್ಬೇಕು ಕೂಲಿಯವರು? ಖಂಡಿತ. ಓಕೆ ಗಣೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಈ ಮರಳುಗಾಳಿಕೆ ಒಂದು ಸ್ತಬ್ಧವಾಗಿರೋದ್ರಿಂದ ಸಮಾಜದಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಂತಹ ಸರಪಳಿ ಇದ್ದ ಹಾಗೆ, ಒಂದು ಕೊಂಡು ಎಲ್ಲಾದ್ರೂ ಕಳಚಿ ಹೋದ್ರೂ ಕೂಡ ಇಡೀ ಸರಪಳಿ ಹೋಗ್ತದೆ. ಇದರಿಂದ ಮರಳುಗಾರಿಕೆ ಸ್ತಬ್ಧವಾಗಿದ್ದು ನಿಮಗೂ ಕೂಡ ತೊಂದರೆ ಆಗಿದೆ, ಸಮಾಜದ ಎಲ್ಲ ವ್ಯವಸ್ಥೆಯವರು ಕೂಡ ತೊಂದರೆ ಆಗಿದೆ. ಇದರಿಂದ ನಿಮಗೆ ಯಾವ ಮಟ್ಟದಲ್ಲಿ ತೊಂದರೆ ಆಗಿದೆ, ತೊಂದರೆ ಆಗ್ತಾ ಇದೆ? ತೊಂದರೆ ಯಾವ ಮಟ್ಟದಲ್ಲಿ ಕೇಳಿ, ಆ ಮಟ್ಟದಲ್ಲಿ ನಾವು ಉತ್ತರಿಸ್ತೇವೆ ನಿಮ್ಗೆ. ಯಾವ ಮಟ್ಟದಲ್ಲಿ ತೊಂದರೆ ಆಗಿದೆ ಕೇಳಿ. ನೋಡಿ, ನಾವು ಒಂದು ಲಾರಿಗೆ 22 ಲಕ್ಷ ರೂಪಾಯಿ ಆಗ್ತದೆ. ಪ್ರೀಮಿಯಂ ಅಮೌಂಟ್ 1,20,000 ರೂಪಾಯಿ. ನಾವು ಒಂದು ಡ್ರೈವರ್ಗೆ ಸಂಬಳ 1,000 ರೂಪಾಯಿ ಪರ್ ಡೇ, ಕೂಲಿ ಕಾರ್ಮಿಕರಿಗೆ 700 ರೂಪಾಯಿ ಪರ್ ಡೇ. ನೀವು ಅದನ್ನು ಯಾವ ರೀತಿಯಾಗಿ ಬೇರೆ ಮಾಡ್ತೀರಿ ನೋಡಿ. ಇವತ್ತು ಒಂದು ದಿವಸ ಟ್ರಿಪ್ ಇಲ್ಲ, ನಾಳೆ ಟ್ರಿಪ್ ಅಂತ ನಾವು ಡ್ರೈವರ್ನ ಬಿಡ್ಲಿಕ್ಕೆ ಆಗ್ತದ? ಇಲ್ಲ. ಯಾವ ರೀತಿ ಇನ್ಸ್ಟಾಲ್ಮೆಂಟ್ ಮೋರ್ ದೆನ್ 45,000 ರೂಪೀಸ್ ಪರ್ ಒಂದು ಲಾರಿಗೆ ಬರ್ತದೆ, ಇನಿಷಿಯಲ್ ಅಮೌಂಟ್ ಹಾಕಿ. ನೀವು ಯಾವ ರೀತಿಯಲ್ಲಿ ಯಾವ ರೀತಿಯ ಕಷ್ಟ ಕೇಳಿ, ಆ ರೀತಿಯ ಕಷ್ಟಕ್ಕೆ ನಾನು ಉತ್ತರಿಸ್ತೇನೆ. ಯಾವ ರೀತಿಯ ಕಷ್ಟ ಅಂತ. ಎಸ್ ಸರ್, ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ರಾಘವೇಂದ್ರ ಶೆಟ್ಟಿ ಅಂತ ಮಾತಾಡುದು. ಹೇಳಿ ಸರ್. ಸರ್, ಈಗ ನೀವು ಜಿಪಿಎಸ್ ಅಂತ ಮಾತಾಡ್ತಾ ಇದ್ದೀರಿ, ಮತ್ತೆ ಮರಳಿನ ವಿಚಾರವಾಗಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ಇದೊಂದು ಒಳ್ಳೆಯ ಒಂದು ಬೆಳವಣಿಗೆ. ನಿಮ್ಮಂತವರ ಮಾಧ್ಯಮದವರ ಸಹಕಾರ ಇಂಥ ವಿಷಯಗಳಲ್ಲಿ ತುಂಬಾನೇ ಬೇಕು. ನಾನೊಂದು GPS ವಿಚಾರವಾಗಿ ಒಂದು ಹೇಳ್ತೇನೆ ಸರ್. ಹೇಳಿ. ವಿಷಯ ಏನಂದ್ರೆ 2013 ಹಿಂದೆ ನಾನು ಕೂಡ ಒಂದು ಟಿಪ್ಪರ್ ಮಾಲೀಕ. ನಾನು ಒಂದು ಯೂನಿಟ್ ಮರಳನ್ನ ಆರ್ಟಿಗೆ ಕಸ್ಟಮರಿಗೆ ನಾನು 1,500 ನಾನು ಡೆಲಿವರಿ ಮಾಡ್ತಾ ಇದ್ದೆ. ಯಾವುದು GPS ಚಾಲು ಆಗುವ ಮೊದಲು. ಅದನ್ನ ಇವರು GPS ಹಾಕಿಸಿ ಪರ್ಮಿಟ್ ತೆಗಿಬೇಕು, ಅದು ಇದು ಅಂತ ಹೇಳ್ಕೊಂಡು ಹಾಕಿದ ನಂತರ ಅದೇ ಒಂದು ಯೂನಿಟ್ ಮರಳಿಗೆ 5,000-6,000 ರೇಟು ನಾವು ತಗೊಳ್ತಾ ಇದ್ವಿ. ಅಂದ್ರೆ ತಗೊಳ್ಳೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ನಮಗೆ. ಅಂತ ಪರಿಸ್ಥಿತಿಯನ್ನ ತಂದಿಟ್ಟದ್ದು ಜಿಲ್ಲಾಡಳಿತ. ನಾನು ಈಗ ಒಂದು ಪ್ರಶ್ನೆ ನಿಮ್ಮಲ್ಲಿ, ನಿಮ್ಮನ್ನ ಜಿಲ್ಲಾಡಳಿತಕ್ಕೆ ಗೊತ್ತಾಗ್ಲಿ ಅಂತ ನಾನು ಕೇಳುವಂತದ್ದು. ಈಗ ನಾವು ಹೊಳೆಯಲ್ಲಿ ಹೋಗಿ ಮರಳನ್ನ ತುಂಬಿಸಿ ನಾವು ಪರ್ಮಿಟ್ ಕಡ್ಡಾಯವಾಗಿ ತರಬೇಕು, ಅದನ್ನ ನಾವು ತರ್ತೇವೆ, ಅದು ನಾನು ಒಪ್ತೇನೆ. ಆದ್ರೆ ಇದೇ ಜಿಲ್ಲಾಡಳಿತ ಮುಂದೆ ನಿಂತು ನಮಗೆ ಲಾರಿ ಮಾಲಕರ ತಲೆಗೆ 12,000 ಕಟ್ಟಿ GPS ಅನ್ನು ಹಾಕಿಸ್ತಲ್ಲ, ಯಾವುದಕ್ಕೂ ಬಿಲ್ ಇಲ್ಲ. ಈಗ ಅಪರಾಧಿ ಯಾರು, ಇವರಿಗೆ ಶಿಕ್ಷೆ ಏನು? ಸರ್, ನನ್ನೊಂದು ಪ್ರಶ್ನೆ ಇದಕ್ಕೆ, ಏನು 12,000 ತಗೊಳ್ತಾ ಇದ್ರು ಅಂತ ಹೇಳ್ತಿದ್ರಾ, ಬಿಲ್ಲು ಕೊಡಿಲ್ಲ ಅಂತ ಕೇಳ್ತಾ ಇದ್ದೀರಾ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾದ್ರೂ ಒಂದು ಅವ್ಯವಹಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಮಾಡುವಂತಹ ಅಧಿಕಾರ ಇದೆ. ನೀವೆಲ್ಲ ಕೇಳ್ಬೇಕಿತ್ತು ಅಧಿಕಾರಿ ಹತ್ರ, ಯಾಕೆ ನಮ್ಗೆ ಬಿಲ್ ಕೊಡ್ತಾ ಇಲ್ಲ? ನಾನು ಅದಕ್ಕೆ ಹೇಳಿದ್ದು ನೋಡಿ, ನಿಮ್ಮ ಮೂಲಕ ನಾನು ಕೇಳ್ತಾ ಇದ್ದೀನಿ. ಈಗ ಜಿಲ್ಲಾಧಿಕಾರಿ ಅವರು ಕೇಳ್ತಾ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿಸ್ಕೊಳ್ತಾ ಇರ್ಬೋದು. ನೋಡಿ, ಅವರು ನಮ್ಮನ್ನ ಇಲ್ಲಿಗಲ್ ಮಾಡಬೇಡಿ ಅಂತ ಹೇಳ್ತಾರೆ, ಅವ್ರು ಮಾಡ್ತಾ ಇರೋದು ಇಲ್ಲಿಗಲ್ ಅಲ್ವಾ? ಅಲ್ಲ, ಒಂದು GPS ಮೇಲೆ MRP ಇದೆಯಾ ತೋರಿಸಿ ಹಾಗಾದ್ರೆ ಅದ್ರಲ್ಲಿ. ಅಲ್ಲ, ನೀವು ಕೇಳ್ಬೇಕಿತ್ತು, ಅವ್ರ ವಿರುದ್ಧ ಮಾತಾಡ್ಬೇಕಿತ್ತು. ನೀವು ಯಾಕೆ ಕೊಡ್ತಾ ಇಲ್ಲ, ನಮಗೆ ಬಿಲ್ಲಿನ ಅಡಿಯಲ್ಲಿ ಯಾಕೆ GPS ಅನ್ನ ಕೊಡ್ತಾ ಇಲ್ಲ ಅಂತ ಮಾತನ್ನ ಕೇಳ್ಬೇಕಿತ್ತು. ನಾವು ಸಾಕಷ್ಟು ಬಾರಿ ಕೇಳಿದ್ದೇವೆ. ನಾವು ಹೋದ್ರೆ ನಮ್ಮ ಜಿಲ್ಲೆ ಜನತೆ, ನಮ್ಮ ಜಿಲ್ಲೆ ಲಾರಿ ಮಾಲಕರ ಸಂಘ, ಹೊಯ್ಗೆ ದೋಣಿ ಮಾಲಕರ ಸಂಘವನ್ನ ಕಡೆಗಾಣಿಸಿ ಇವರು ಸ್ವಯಂ ಪ್ರೇರಿತವಾಗಿ ಟೆಂಡರ್ನ ಕರೆದು ಅವರನ್ನ ಗೌಪ್ಯವಾಗಿ ಟೆಂಡರ್ ಎಲ್ಲ ಮುಗಿಸಿ ಇವರೆಲ್ಲ ಸೆಟ್ಟಿಂಗ್ ಮಾಡಿಕೊಂಡು ನಂತರ ದಿನಗಳಲ್ಲಿ ನಮ್ಮನ್ನ ಕರೆಸಿ ಜೊತೆಯಲ್ಲಿ
SP ಅವ್ರನ್ನ ಕೂತ್ಕೊಳ್ಸಿ ನಮ್ಮನ್ನ ಬೆದರಿಸಿ ನೀವು ಹಾಕ್ಲೇಬೇಕು, ಹಾಕದೇ ಇದ್ರೆ ನಿಮ್ಮನ್ನ ನಾಳೆಯಿಂದ ಮರಳು ಸಾಗಾಟ ಮಾಡ್ಲಿಕ್ಕೆ ಬಿಡುದಿಲ್ಲ, ಕಲ್ಲು ಸಾಗಾಟ ಮಾಡ್ಲಿಕ್ಕೆ ಬಿಡುದಿಲ್ಲ, ನೀವು ಹಾಕ್ಲೇಬೇಕು, ಹಾಕದೇ ಇದ್ರೆ ನಿಮ್ಮನ್ನ ಏನ್ ಮಾಡ್ತೇವೆ ನೋಡಿ ಅನ್ನೋ ಅಂತ ಬೆದರಿಕೆಯನ್ನು ಒಡ್ಡಿ ನಮಗೆ ಇಷ್ಟು ನಮಗೆ ಹಿಂಸೆ ಕೊಟ್ಟಿದ್ದಾರೆ ಇವರು. ಹಾಗಾದ್ರೆ ರಾಘವೇಂದ್ರ ಹಾಗಾದ್ರೆ ಉರಿತಾ ಇದೆ. ನಾನು ಇವತ್ತು ಬಹಿರಂಗವಾಗಿ ಕೇಳ್ತಾ ಇದ್ದೇನೆ, ಇವರು ವಿತೌಟ್ ಬಿಲ್ ಅಲ್ಲಿ ಹೇಗೆ ಕೊಟ್ಟರು ನಮಗೆ ಈಗ ಎರಡು ನೋಡಿ, ಒಂದು ಐಸಕ್, ಒಂದು T4U, ಇದು ಎರಡಕ್ಕೂ ಈಗ T4U ಅಂತೂ ಬಿಲ್ ಇಲ್ಲ, ಏನೂ ಇಲ್ಲ, ಬಿಲ್ ಇಲ್ಲ, ಏನಿಲ್ಲ. ಉಡುಪಿ ಸರೌಂಡಿಂಗ್ ಅಲ್ಲಿ 9,500 ಕಲೆಕ್ಟ್ ಮಾಡಿದ್ದಾರೆ, ಕುಂದಾಪುರದಲ್ಲಿ 11,500 ಕಲೆಕ್ಟ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಏನು ಇವರನ್ನು ಯಾಕೆ ಬಿಟ್ಟಿದ್ದಾರೆ? ಜಿಲ್ಲಾಧಿಕಾರಿ ಬ್ಯಾಕ್ ಸಪೋರ್ಟ್ ಯಾಕೆ ಕೊಡ್ತಾ ಇದ್ದಾರೆ ಈ T4U GPS ನವರಿಗೆ? T4U GPS ಅಲ್ಲಿ ಸಂಪತ್ ಕುಮಾರ್ ಶೆಟ್ಟಿ ಅಂತ ಇದ್ದಾರೆ, ಅವರು ರೌಡಿಸಂ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಏನ್ ಮಾಡ್ತೀರಾ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಅವನು ಬೆಳೆದು ನಿಂತಿದ್ದಾನೆ ಅಂದ್ರೆ ಅದಕ್ಕೆ ಸಂಪೂರ್ಣ ಬೆಂಬಲನ ಜಿಲ್ಲಾಡಳಿತ ಕೊಟ್ಟಿದೆ, ಅವರಿಗೆ ಎಲ್ಲಾ ರೀತಿಯ ಸಹಕಾರನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಹಾಗಾದ್ರೆ ಜಿಲ್ಲಾಡಳಿತದ ಪಾತ್ರವೇನು ಇದರಲ್ಲಿ? ನಾನ್ ಕೇಳೋ ಪ್ರಶ್ನೆ, ಇದರಲ್ಲಿ ಭಾರಿ ನಡೆದಿದೆ, ಎಷ್ಟೋ ಜನರ ಕೇಸಿಗೆ ಎಷ್ಟೋ ಹಣ ಸೇರಿದೆ. ನೀವು ಅರ್ಹ ಪ್ರಶ್ನೆ ಕೇಳಿದ್ದೀರಿ, ಮೂರ್ಖರನ್ನಾಗಿ ಮಾಡಿದಾರ್ರಿ, ನಮ್ಮನ್ನ ಮೂರ್ಖರನ್ನ. ಹೌದು, ಉಡುಪಿ ಜಿಲ್ಲೆ ಜನತೆ ನಾವು ಭಾರಿ ಸೌಮ್ಯ ಸ್ವಭಾವದವರು, ಆದ್ರೆ ನಮ್ಮ ಮನಸ್ಸು ಯಾವಾಗ ಕೇಳ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮರಳಿನ ವಿಷಯದಲ್ಲೂ ಅಷ್ಟೇ, ಈಗ 15ನೇ ತಾರೀಕು ನೋಡಿ ಮರಳು ಚಾಲು ಮಾಡ್ಬೇಕು, ಅದರಲ್ಲೂ ಒಂದು ಆಟ ಆಡ್ತಾ ಇದೆ ಜಿಲ್ಲಾಡಳಿತ. ಏನ್ ಆಟ ಆಡ್ತಾ ಇದೆ ಅಂದ್ರೆ ಉಡುಪಿ ಕುಂದಾಪುರ ಹಾಗೂ ಬೈಂದೂರಿಗೆ ಮರಳು ಈಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಕೋರ್ಟ್ ಉಂಟು, ಕಚೇರಿ ಉಂಟು ಅಂತ ಹೇಳ್ತಾ ರೀಸನ್ ಕೊಟ್ಟು ಉಡುಪಿಯಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ವೈದ್ಯಕೀಯನ ಚಾಲು ಮಾಡಿ ಈಗ ನಮ್ಮಲ್ಲೇ ಹೊರದಾಡಿ ನಮ್ಮಲ್ಲೇ ಕಿತ್ತಾಡಿ ನಾವು ನಮ್ಮಲ್ಲೇ ಯಾರು ಹೋಗಿ ಕೋರ್ಟಿಗೆ ಹೋಗಿ ಸ್ಟೇ ತರುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿ ಸ್ಟೇ ಬಂದ ನಂತರ ಸಂಪೂರ್ಣವಾಗಿ ಉಡುಪಿ ಜಿಲ್ಲೆಯಲ್ಲಿ ಮರಳು ಸ್ಥಗಿತವನ್ನ ಮಾಡುವಂತ ಹುನ್ನಾರ 100ಕ್ಕೆ 100 ನಡೀತಾ ಉಂಟು ಸರ್. ಓಕೆ ರಾಘವೇಂದ್ರ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಅವರ ಹೇಳ್ತಾ ಇದ್ರು ಏನು ಮರಳುಗಾರಿಕೆ ತುಂಬಾ ತೊಂದರೆ ಆಗ್ತದೆ, ನಮ್ಮನ್ನ ಕರೀದೆ ಹೆದರಿಸಿ ಬೆದರಿಸಿ ಮಾಡಿರುವಂತದ್ದು. ಅವರು ಹೇಳಿದ್ದು 100ಕ್ಕೆ 100 ಸತ್ಯ. ನಾನು ಹೇಳುವ ಪ್ರಕಾರ ಅಷ್ಟೊಂದು ಹೆದರಿಸಿ ಬೆದರಿಸಿ ಆಗೋದು. ನಿಮಗೂ ಕೂಡ ಒಂದು ಯೂನಿಯನ್ ಅಂತಿದೆ, ಸಂಘ, ಎಲ್ಲರೂ ಕೂಡ ಹೆದರಿಸಿ ಬೆದರಿಸಿಯೇ ಮಾಡಿದ್ರು. ಬೆದರಿಸಿ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ನಮ್ಮನ್ನು ಮೀಟಿಂಗ್ ಕರೆದಾಗ ನಾವು ಅಲ್ಲಿ ಹೋಗ್ತಾ ಇದ್ದೆವು. ಹೋಗಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮರಳು ಪರ್ಮಿಟ್ ಕೊಡುವ ಪರ್ಮಿಟ್ ಹೋಲ್ಡರ್ ಇದ್ದಾರೆ ಮತ್ತು ಅವರ ಹತ್ರ ವಾಹನ ಉಂಟು. ಅವರ ಹತ್ರ ನಿಮಗೆ ಪರ್ಮಿಟ್ ಇದು ಹೊಯ್ಗೆಯ ಪರ್ಮಿಟ್ ಕೊಡಬೇಕಾದ್ರೆ ನೀವು GPS ಹಾಕಬೇಕು, ಇಲ್ಲದಿದ್ರೆ ನಿಮಗೆ ಪರ್ಮಿಟ್ ಕೊಡುದಿಲ್ಲ. ಯಾರು ಕೂಡ ಅದರಲ್ಲಿ ಇದು ಮಾಡ್ಲಿಕ್ಕೆ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಪರ್ಮಿಟ್ ಬೇಕು, ಮರಳಿಗೋಸ್ಕರ ಲಕ್ಷಗಟ್ಟಲೆ ಕಟ್ಟಿ ಪರ್ಮಿಟ್ಗೆ ಆರ್ಡರ್ ಕೊಡಿಸಿದ್ದಾರೆ. ಆದ ಕಾರಣ ಈಗ ಎಲ್ಲರೂ ಹೊಯ್ಗೆ ಪರ್ಮಿಟ್ ಇದ್ದವರು ಅವರ ವಾಹನ ಇದ್ದವರ ಹತ್ರ ಬೆದರಿಸಿ ಹಾಕುವಾಗ ನಮಗೆ ಅವರೆಂತ ಮಾಡ್ತಾರೆ, ಈ ಹೊಯ್ಗೆ ಟ್ರಿಪ್ ಮಾಡ್ಲಿಕ್ಕೋಸ್ಕರ ಅವರು ಸಾಗಾಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಎಂತ ಮಾಡಬೇಕು, ಆವಾಗ ನಾವು ಕೂಡ ಅದನ್ನು ಹಾಕ್ಲೇಬೇಕಾಯ್ತು. ಅಂದ್ರೆ ಇಲ್ಲದಿದ್ರೆ ಡಿವೈಡೆಡ್ ರೂಲ್. ಹೌದು, ಅವರವರೇ ಬೇರೆಯವರು ಟ್ರಿಪ್ ಮಾಡುವಾಗ ನಾವು ಮನೆಯಲ್ಲಿ ಕೂತ್ಕೊಳ್ಳಿಕ್ಕಾಗ್ತದೆ, ನಾವು ಕೂಡ ಅದನ್ನು ಆಗ್ಲೇಬೇಕಾಯ್ತು. ಓಕೆ ಸರ್, ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ಕಾರ, ಇದು ಉಡುಪಿಯಿಂದ. ಸರ್ ನಿಮ್ಮ ಹೆಸರು? ಮೊಹಮ್ಮದ್ ಅಲಿಫ್ ಅಂತ. ಹೇಳಿ ಸರ್, ಹೇಳಿ ಸರ್. ಈ ವೈನ್ಗೆ ಬಂದ್ ಮಾಡುದು ಅದಕ್ಕೆ ಕಾರಣ ಏನು? ಬಂದ್ ಮಾಡುವ ಕಾರಣ ಏನು? ಅದು ಹೊಯ್ಗೆ ಬಂದ್ ಮಾಡುವ ಕಾರಣ ಜಿಲ್ಲಾಡಳಿತವನ್ನು ಕೇಳಿದ್ರೆ ಸೂಕ್ತ ಉತ್ತರ ಸಿಗುವುದಿಲ್ಲ. ಅದು ನೀವು ಜಿಲ್ಲಾಡಳಿತ ಕೇಳಬೇಕು. ಇದ್ದವರು ಹೇಗೆ ಮಾಡ್ಕೊಂಡು ಹೋಗ್ತಾರೆ, ಬಡವರು ಬದುಕಬೇಕಲ್ಲ ಸರ್. ಇಲ್ಲಿ ಬಡವ ಮತ್ತು ದೊಡ್ಡವ ಅಂತ ಪ್ರಶ್ನೆ ಇಲ್ಲ. ಇಲ್ಲಿ ಸಮಸ್ಯೆ ನೋಡಿ, ನೀವು ನಮ್ಮ ಚರ್ಚೆಯಲ್ಲಿ ಇದ್ದದ್ದು GPS ಹೊಯ್ಗೆ ಸಾಗಾಣಿಕೆ GPS ಬೇಕಾ ಬೇಡವಾ ಅಂತ ಹೇಳಿ. ಎಲ್ಲರಿಗೆ ಒಂದೇ ತರ ಅಲ್ಲ, ಎಲ್ಲರಿಗೆಲ್ಲ. ಕರಾವಳಿ ಜಿಲ್ಲೆಯಲ್ಲಿರೋದು ಒಂದು ಹೊಯ್ಗೆ ಒಂದು ಮೀನು ಎರಡೇ ಇರೋದು. ಜಿಲ್ಲಾಡಳಿತ ಎಂತ ಮಾಡ್ಲಿಕ್ಕೆ ಹೊರಟಿದೆ, ನೀವು ಮಾಡಬೇಡಿ ಅಂತೇಳಿ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ಈ ಜಿಲ್ಲೆಯವರಲ್ಲ, ಎಲ್ಲಿಂದೋ ಬಂದವರು. ಅವರು ಇದನ್ನು ಅಲ್ಲಿ ಆ ಜಿಲ್ಲೆಯಲ್ಲಿ ಎಂತ ಸಮಸ್ಯೆ ಉಂಟು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿನ ಈ ರಾಜಕೀಯ ವ್ಯಕ್ತಿಗಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡಲಿ. ನಮ್ಮೊಟ್ಟಿಗೆ ಈಗ ಯಾರೂ ಇಲ್ಲ. ಯಾರಿದ್ದಾರೆ? ಶ್ರೀಕೃಷ್ಣ ಮುಖ್ಯ ಪ್ರಾಣ ಬಿಟ್ಟರೆ ಅಧಿಕಾರಿ ವರ್ಗದವರು ಇಲ್ಲ, ಈ ರಾಜಕೀಯ ವರ್ಗದವರು ಇಲ್ಲ. ನಮಗೆ ಒಬ್ಬರೇ ಇರೋದು ಈಗ ಶ್ರೀಕೃಷ್ಣ ಮುಖ್ಯ ಪ್ರಾಣ ಮಾತ್ರ, ಬೇರೆ ಯಾರೂ ಇಲ್ಲ ಇಲ್ಲಿ. ಯಾರು ನಮ್ಮ ಮಾತನ್ನೇ ಕೇಳುವುದಿಲ್ಲ. ಹೇಳಿ 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 ಮೊಹಮ್ಮದ್ ಅಲಿ. ಯಾವ ತಲೆದಿ ಕಿರಿಕಿರಿ ತಲೆದಿ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇತ್ತಲ್ಲವಾ?
ಈಗ ಯಾಕೆ ಹೊಸ ಹೊಸ ಕಾನೂನು ತಂದೆಲ್ಲ ಈಗ ಬಡವರಿಗೆಲ್ಲ ಅನ್ಯಾಯ ಮಾಡುದು ಈಗ? ಅದು ನೀವು ಜನಗಳೇ ಅದನ್ನು ಹೇಳ್ಬೇಕು. ನಾವು ನಾಳೆ ಪ್ರತಿಭಟನೆಗೆ ಕರೆ ಕೊಡ್ತೇವೆ, ನೀವು ದಯವಿಟ್ಟು ನೀವು ಬಂದು ನೋಡಿ, ನಿಮ್ಮ ಈ ಅನಿಸಿಕೆಗಳನ್ನು ದಯವಿಟ್ಟು ಹೇಳಿ. ಒಬ್ಬ ಬಡವ ಬ್ಯಾಂಕ್ ಅಲ್ಲಿ ಸಾಲ ಮಾಡಿ ಒಬ್ಬ ಮನೆ ಕಟ್ಟವ, ಅವನ ಮನೆ ಅರ್ಧದಲ್ಲಿ ನಿಂತೋದ್ರೆ ಬಡಪಾಯಿ ಏನು ಮಾಡ್ಬೇಕು? ಈ ಒಂದು ಸಮಸ್ಯೆಯಿಂದಲೇ ಸರ್ ನಾವು ಇಂತ ಹೋರಾಟಕ್ಕೆ ರೆಡಿ ಆದದ್ದು. ಹೇಳ್ತೇನೆ ಸಣ್ಣ ವಿಷಯ, ನಮ್ಮ ಮನೆ ಕಟ್ಲಿಕ್ಕೆ ಅರ್ಧದಲ್ಲಿ ನಿಂತು ಹೋಗಿದೆ, ಹೊಯ್ಗೆ ಇಲ್ಲದೆ ನಾವೆಂತ ಮಾಡ್ಬೇಕು? ಮುಂಚೆ 5,000 6,000 ಸಿಗ್ತದೆ, ಈಗ 11,000 ಸಾವಿರ ಕೊಡ್ತಾರೆ. ಇದ್ದವರು ಕೊಡ್ತಾರೆ, ಇಲ್ಲದವರು ಎಂತ ಮಾಡ್ತಾರೆ? ಇಂಥ ಸಮಸ್ಯೆ ಇನ್ನೂ ಕೂಡ ನಾವು ನೋಡಬೇಕಾಗಿದೆ. ಇನ್ನು ಕೂಡ ಇಂಥ ಸಮಸ್ಯೆಗಳು ನಮ್ಮ ಉಡುಪಿಯಲ್ಲಿ ಆಗ್ತದೆ. ಅದೇ ಒಂದು ಕಾರಣದಿಂದಾಗಿ ನಾವು 15 ತಾರೀಕಿಗೆ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, 15 ತಾರೀಕಿಗೆ ಮರಳು ಸ್ಟಾರ್ಟ್ ಆಗ್ತದೆ ಅಂತೇಳಿ. ಒಂದು ವೇಳೆ 15 ತಾರೀಕಿಗೆ ಮರಳು ಪ್ರಾರಂಭವಾಗದೇ ಇದ್ದಲ್ಲಿ ನಾವು 17 ತಾರೀಕು ಅಥವಾ 18 ತಾರೀಕಿನೊಳಗೆ ಉಡುಪಿ ಜಿಲ್ಲೆಯಾದ್ಯಂತ ಕುಂದಾಪುರ, ಕಾರ್ಕಳ, ಕಟ್ಪಾಡಿ ಮತ್ತು ಉಡುಪಿ ಲಾರಿ ಮಾಲಕರ ಸಂಘ ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಉಗ್ರವಾದ ಒಂದು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ನಾವು ತಯಾರಿ ಮಾಡಿದ್ದೇವೆ. ಇದಕ್ಕೆ ಜನಸಾಮಾನ್ಯರು ಪ್ರತಿಯೊಬ್ಬರು, ಎಲ್ಲರಿಗೆ ಸಮಸ್ಯೆ ಆಗಿದೆ, ಪ್ರತಿಯೊಬ್ಬರು ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಈಗಾಗಲೇ ಸೂಚಿಸಿದ್ದಾರೆ. ಈ ಒಂದು 2 ವರ್ಷದ ಮೊದಲೊಂದು ಮರಳಿಗಾಗಿ ಹೋರಾಟ ಸಮಿತಿ ಅನ್ನೋ ಸಮಿತಿಯೊಂದಿಗೆ ಉಡುಪಿ ಜಿಲ್ಲೆ ಪಾದಯಾತ್ರೆ ಮೂಲಕ ಬರುವಾಗ ಇಡೀ ಉಡುಪಿ ಜಿಲ್ಲೆಯ ಬಸ್ಸು ಸಂಚಾರವಾಗಲಿ ವಾಹನ ಸಂಚಾರಗಳು ಅಸ್ತವ್ಯಸ್ತವಾಗಿದ್ದನ್ನು ಜಿಲ್ಲಾಧಿಕಾರಿಗಳಾಗಲಿ ಸಂಬಂಧಪಟ್ಟ ಇಲಾಖೆಯವರು ನೋಡಿದ್ದಾರೆ. ಅದಕ್ಕಿಂತಲೂ ಒಂದು ಉಗ್ರವಾದ ಒಂದು ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ, ಇದು ಸುಳ್ಳು ಭರವಸೆ ಅಲ್ಲ. ಬೇರೆ ನೀವು ಪೇಪರ್ನಲ್ಲಿ ಅವರು ಇವರು 1 ದಿವಸ 2 ದಿವಸ ಮಾಡಿದಂಥ ಒಂದು ಪ್ರತಿಭಟನೆ ನೋಡಿರ್ಬೋದು. ಇದು ನಮ್ಮ ಹೊಟ್ಟೆ ಉರಿಯಿಂದ ಹೇಳ್ತಾ ಇರುವಂಥದ್ದು ಪ್ರತಿಭಟನೆಯ ಮಾತು. ನಾವು ಖಂಡಿತವಾಗಿಯೂ ನಾವು ಸತ್ರು ಇದು ನಾವು ಕೇರ್ ಮಾಡಲಿಕ್ಕಿಲ್ಲ. ಈ ಪ್ರತಿಭಟನೆಯನ್ನು ಖಂಡಿತವಾಗಿ ನಾವು ಮಾಡ್ತೇವೆ, ಮಾಡಿಯೇ ಸಿದ್ಧ ಎನ್ನುವ ಒಂದು ಕಾರ್ಯಕ್ರಮ. ಇದರಲ್ಲಿ ಅವರು ಪರ್ಮಿಷನ್ ಕೊಡದೇ ಇರಲಿ. ಯಾಕೆಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಇಲೆಕ್ಷನ್ ಆಗಿದೆ ಅಂತೇಳಿ, ಬೈಂದೂರು ಅದಕ್ಕೇನು ಸಂಬಂಧ ಬರ್ತದೆ ಅಂತೇಳಿ ಉಡುಪಿ ಜಿಲ್ಲೆಯಲ್ಲಿ ಇದು ನೀತಿ ಸಹಿಷ್ಣುತೆ ಅಂತೇಳಿ ಉಡುಪಿ ಜಿಲ್ಲೆಯಲ್ಲಿ ಹೊಯ್ಗೆ ಪರ್ಮಿಟ್ ಕೊಡಲಿಕ್ಕೆ ಇವರು ಹಿಂಜೇಟ್ ಆಗ್ತಾ ಇದ್ದಾರೆ. 9 ಸ್ಯಾಂಡ್ ಬಾರನ್ನು ಮಾತ್ರ ಇವರು ಸೆಲೆಕ್ಟ್ ಮಾಡಿದ್ದಾರೆ. ಉಳಿದ ಸ್ಯಾಂಡ್ ಬಾರ್ನವರು ಈಗ ಉಡುಪಿ ತಾಲೂಕಿನಲ್ಲಿ ಒಂದು ಮರಳುಗಾರಿಕೆಯನ್ನು ಸ್ಟಾರ್ಟ್ ಮಾಡಿದಾಗ ಕುಂದಾಪುರದಲ್ಲಿಲ್ಲ, ಬೈಂದೂರಿನಲ್ಲಿಲ್ಲ, ಕಾರ್ಕಳ ಮತ್ತು ಉಡುಪಿಯಲ್ಲಿ ಮಾತ್ರ ಉಂಟು. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಇವರು ಕುಂದಾಪುರದವರು ಮತ್ತೆ ಇವರು ಬೈಂದೂರಿನವರು ಜಗಳ ಮಾಡ್ತಾರೆ. ಯಾರು ಹೊಯ್ಗೆಯವರು ಜಗಳ ಮಾಡಿದಾಗ ಆಟೋಮೆಟಿಕ್ ಆಗಿ ಕೋರ್ಟಿಗೆ ಹೋಗ್ತದೆ. ಆಗ ಇಲ್ಲಿರುವಂಥ ಹೊಯ್ಗೆ ತಕೆಗಳು ಬಂದಾಗಿ ಸರ್ವನಾಶ ಆಗಿ ಇವರು ಎಂ ಸ್ಯಾಂಡ್ ಲ್ಯಾಬಿಗಳು, ಎಂ ಸ್ಯಾಂಡ್ ಅಂತ ಎಲ್ಲರಿಗೂ ಗೊತ್ತುಂಟಿಲ್ಲ ಗೊತ್ತಿಲ್ಲ. ಈ ಕ್ರಷರ್ ಪುಡಿಯಲ್ಲಿ ಒಂದು ಮರಳು ಮಾಡುವಂಥ ಉಂಟು. ಈ ಮರಳು ಮಾಡುವಂಥ ಆ ಮಾಫಿಯಾಕ್ಕೆ ಇವರು ಬೆಂಬಲ ಕೊಡ್ತಾರೆ. ಯಾಕಂದರೆ ಜಿಲ್ಲೆಯಲ್ಲಿ ಮರಳಿನ ಬದಲಿಗೆ ಆಲ್ಟರ್ನೇಟ್ ಏನು ಉಂಟು ಅಂತ ಕೇಳಿದ್ರೆ ಆಲ್ಟರ್ನೇಟ್ ಅದು ಉಂಟು. ಅದಕ್ಕೆ ಎಷ್ಟು ಆಗ್ತದೆ, ಅದರಿಂದ ಎಷ್ಟು ಪರಿಸರ ನಾಶ ಆಗ್ತದೆ ಎಂದು ಗೊತ್ತಿಲ್ಲ. ಈಗಾಗಲೇ ಕೇರಳದಲ್ಲಿ ನಾವು ನೋಡಿದ್ದೇವೆ, ಇಂಥ ಒಂದು ಭೀಕರ ಒಂದು ಅಪಘಾತ ಆಯಿತು, ಇದಾಯಿತು ನೆರೆಯಿಂದಾಗಿ. ಇದು ಯಾಕೆ ಆಯಿತು ಅಂತ ಹೇಳಿದರೆ ಮರಳು ತುಂಬಿದೆ, ತೋಡುಗಳಲ್ಲಿ ಕೂಡ ಮರಳು ತುಂಬಿದೆ. ಜೋರಾಗಿ ಮಳೆ ಬಂದಾಗ ನೀರು ಹೊರಗೆ ಹೋಗಲಿಕ್ಕೆ ಚಾನ್ಸ್ ಇಲ್ಲ. ಇದು ಇಂಥ ಒಂದು ಕೇರಳದಲ್ಲಿ ಆದ ಹಾಗೆ ಉಡುಪಿಯನ್ನು ಕಾಣಬೇಕು ಅನ್ನೋ ಆಸೆಯನ್ನು ಜಿಲ್ಲಾಡಳಿತ ಹೊಂದಿದೆ. ಇದಕ್ಕೋಸ್ಕರ ಅವರು ಈ ತರ ಮಾಡ್ತಾ ಇದ್ದಾರೆ. ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತೇನೆ. ಎಸ್ ವೀಕ್ಷಕರ, ನೀವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಿ. GPS ಬೋಗಸ್ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಬಳಿಕ. ಬ್ರೇಕ್ ಬಳಿಕ GPS ಬೋಗಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರವೀಣ್ ಅವರೇ, ನಾನು ಮಾತಾಡ್ತಾ ಇದ್ದೆ, ಇದೇ ತಿಂಗಳು 16ಕ್ಕೆ GPS ಬಗ್ಗೆ ಒಂದು ಏನು ಮರಳು ಮತ್ತು GPS ಬಗ್ಗೆ ಒಂದು ಬಂಧನ ಮಾಡಲಿಕ್ಕೂ ಕೂಡ ಒಂದು ಚಿಂತನೆಯನ್ನು ನಡೆಸ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಇದು ನೋಡಿ, ನಾವು 16ಕ್ಕೆ ಈ ಜಿಲ್ಲಾ ಲಾರಿ ಮಾಲೀಕ ಕಮಿಟಿಯಿಂದ 4 ನಮ್ಮ ಸಂಘಟನೆಗಳಿದೆ. ಕಾಪು, ಕಟ್ಪಾಡಿ, ಉಡುಪಿ, ಕಾರ್ಕಳ ಮತ್ತು ಕುಂದಾಪುರ. ಬೈಂದೂರು ವಲಯ ಅಂತಿದೆ, ಅದು ಕುಂದಾಪುರಕ್ಕೆ ಬರ್ತದೆ. ನಾವು ಪೂರ್ವಭಾವಿ ಸಭೆಯನ್ನು ಮಧ್ಯಾಹ್ನ 16 ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ವೀರಭದ್ರ ದೇವಸ್ಥಾನದಲ್ಲಿ ಕರೆದಿದ್ದೇವೆ. ಈ ಸಭೆಯಲ್ಲಿ ತೀರ್ಮಾನ ಎಂತ ಆಗ್ತದೆ ಅಂತೇಳಿ ಅದನ್ನು ತಿಳಿಸ್ತೇವೆ. ಜಿಲ್ಲಾಡಳಿತ ಹೋಗಿ ಸ್ಟಾರ್ಟ್ ಮಾಡದೆ ಕೂತ್ಕೊಳ್ಳಿ, ನಮ್ಮ ತೀರ್ಮಾನ ಆ ದಿವಸವೇ ಪ್ರಕಟ. ಅದಕ್ಕೆ ಅಂತ ಇನ್ನು ಪ್ರತ್ಯುತ್ತರ ಇಲ್ಲ. ಆ ದಿವಸ ನಮ್ಮ ಜಿಲ್ಲಾ ಈ ಕಮಿಟಿಯಿಂದ ಎಂತ ತೀರ್ಮಾನ ಆಗ್ತದೆ ಅದು ಫುಲ್ ಆ್ಯಂಡ್ ಫೈನಲ್. ಎಸ್ ನಿಮ್ಮ ಜೊತೆ ಮಾತಾಡ್ತೇನೆ. ಒಬ್ರು ಕಾಲರ್ ಇದ್ದಾರೆ
ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವಿಂದು ನೆಟ್ಟೂರಿಂದ ಕರೆ ಮಾಡ್ತಿದ್ದೇವೆ ನಾವು. ಸರ್ ನಿಮ್ಮ ಹೆಸರು? ರವೀಂದ್ರ ಬಂದಾರಿ ಅಂತ. ಹೇಳಿ ಸರ್, ಹೇಳಿ. ಮರಳು ಸಮಸ್ಯೆ ಸಾಧಾರಣ ಒಂದು 4 ವರ್ಷದಿಂದ ಬರ್ತಾ ಉಂಟು. ರಾಜಕೀಯ ಬರುವ ಮುಂಚೆಯಿಂದ ಸಹ ಇದು ಪಾಪದವರಿಗೆ ಯಾರಿಗೆ ಸಹ ಕೆಲಸ ಇಲ್ಲ. ಅವರು ಇದ್ ಮಾಡ್ತಾರೆ, ಇವರು ಇದ್ ಮಾಡ್ತಾರೆ ಅಂತ ಯಾಕೋ ಹೊಡಿತಾ ಉಂಟು ಇಲ್ಲಿ. ನಾ ಮಾತು ನಂಗೆ ಹೊಡಿತಾ ಉಂಟು. ಹಲೋ, ಹೇಳಿ ಸರ್, ಹೇಳಿ, ಕೇಳಿಸ್ತದೆ, ಹೇಳಿ. ಎಂತ ಗೊತ್ತ ನಿಮ್ಗೆ, ಅವರು ಸಮಸ್ಯೆ ಇದು ಪಕ್ಷದವರ ವಿಷಯ ಅಲ್ಲ. ಅವರ ಧಕ್ಕೆ ಉಂಟು, ಪಕ್ಷದವರ ಧಕ್ಕೆ ಉಂಟು, ಹೋಗಿ ಅವರದ್ದು ಪಕ್ಷದವರದ್ದು, ಆ ಮಾತು ಬರ್ಲಿಕ್ಕೆ ಇಲ್ಲ. ಪಕ್ಷದವರು ಬಂದಾಗ ಅವರ ಧಕ್ಕೆಯಲ್ಲಿ ಪಕ್ಷ ಉಂಟು, ಅದು ಬರ್ಲಿಕ್ಕೆ ಇಲ್ಲ. ಸಮಸ್ಯೆ ಬಗೆಹರಿಸುದು ಯಾರು? ಈಗ ಕೆಲಸ ಯಾರಿಗಿಲ್ಲ, ಅದು ಬಗೆಹರಿಸಿ ನೀವು. ಅದು ಬಿಟ್ಟು ನೀವು ಅವರು ಕತ್ತಾಡುದು, ಇವರು ಕಚ್ಚಾಡುದು, ಅದು ಬಿಟ್ಟು ಸಮಸ್ಯೆ ಬಗೆಹರಿಸುದಿಲ್ಲ ಅದ್ರಲ್ಲಿ. ನಿಮ್ಗೆ ಗೊತ್ತಾಯ್ತು, ಒಂದು ವಿಷಯ ಗೊತ್ತಾಯ್ತಾ? ಈಗ ನಾವು ಮಾತಾಡುದು ಯಾವ ಪಕ್ಷದ ವಿಷಯ ಅಲ್ಲ ಸರ್. ಇಲ್ಲಿ ನಾವು ಮಾತಾಡುದು ಎಂತ ಗೊತ್ತಾ ನಿಮ್ಗೆ, ಇದು ಎಲ್ಲರಿಗೆ ಬರುವ ಸಮಸ್ಯೆ. ಇಲ್ಲಿ ಕೇರಳದಲ್ಲಿ ಒಂದು ಕಲ್ಲು ತೆಗಿಲಿಕ್ಕೆ ಸಹ ಇದು ಬಂದ್ ಮಾಡಿದ್ದಾರೆ ಈಗ. ಈಗ ಕರ್ನಾಟಕದಲ್ಲಿ ಸಹ 2 ವರ್ಷ ಅದು ಟೆಂಡರ್ ಕೊಟ್ಟಿದ್ದಾರೆ, ಅದು ಕಲ್ಲು ಸಹ ಬಂದ್ ಮಾಡಿದ್ದಾರೆ. ಅದು ನಿಲ್ಲಿಸಲಿಕ್ಕೆ ಯಾರಿಗೆ ಆಗುದಿಲ್ಲ. ಇದು ಹೊಯ್ಗೆ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ. ಇದು ಸಮಸ್ಯೆ ಬಗೆಹರಿಸಿದೆ ಯಾರು? ಯಾವ ಪಕ್ಷದವರು ಬರ್ತಾರೆ? ಯಾವ ಪಕ್ಷದವರು ಬರ್ತಾರೆ? ನೀವು ಹೇಳಿ ನೋಡುವ, ಬರ್ತಾರ? ಇದಕ್ಕೆ ಇಲ್ಲಿ ಪಕ್ಷದ ವಿಷಯ ನಾವು ಇದುವರೆಗೆ ಯಾವುದೇ ಚರ್ಚೆಯನ್ನು ಮಾಡಲಿಲ್ಲ. ಈಗ ನಮ್ಮ ಒಂದು ಉಡುಪಿ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಎರಡು ರೀತಿಯ ಇದು ಬರ್ತದೆ. ಒಂದು ಆಡಳಿತ ಪಕ್ಷ, ಮತ್ತೊಂದು ವಿರೋಧ ಪಕ್ಷ. ಲಾರಿ ಮಾಲಕರ ಹಿಂದೆ ವಿರೋಧ ಪಕ್ಷ ಕೂಡ ಇಲ್ಲ, ಆಡಳಿತ ಪಕ್ಷ ಕೂಡ ಇಲ್ಲ. ಇದಕ್ಕಿಂತ ಮೊದಲು ಕೂಡ ನಾವು ನೋಡಿದ್ದೇವೆ. ಇದು ನಿನ್ನೆ ಒಂದು ಮಾಧ್ಯಮದಲ್ಲಿ ಒಂದು ಚರ್ಚೆ ಆಯಿತು. ಅದರಲ್ಲಿ ಕೂಡ ಹಾಗೆ ಯಾವುದು ಕೂಡ ಇದು ಬರುವುದಿಲ್ಲ, ಯಾವುದು ರಾಜಕೀಯ ಪಕ್ಷದ ಬರೋದಿಲ್ಲ. ಅಂದರೆ ನಮ್ಮ ಸಚಿವರು ಬಂದು ಕೂತ್ಕೊಂಡಿದ್ದಾರೆ ಅಂತ ಹೊರತು ಅದರಲ್ಲಿ ಪಕ್ಷ ಬರಲಿಲ್ಲ. ಅದರಲ್ಲಿ ಆ್ಯಕ್ಚುಲಿ ನೀವು ಪಕ್ಷದ ಬಗ್ಗೆ ನಾವು ಮಾತಾಡಲಿಲ್ಲ. ಬಡ ಲಾರಿ ಮಾಲಕರಿದ್ದಾರೆ, ಎಲ್ಲ ಪಕ್ಷ ಸತ್ತೋಗಿದೆ ನಮ್ಮ ಲೆಕ್ಕದಲ್ಲಿ. ಇಲ್ಲಿರುವಂಥ ಯಾರು ಒಪೋಸಿಟ್ ಪಾರ್ಟಿ ಮತ್ತೆ ರೂಲಿಂಗ್ ಪಾರ್ಟಿ. ಹೌದು, ನೀವು ಹೇಳಿದ್ರಿ ಜಿಪಿಎಸ್ ಹಾಕಿದ್ರು. ಈಗ ಹೋಗಿದ್ದೆ ಯಾರು? ಲಾರಿ ಮಾಲಕರು, ಡ್ರೈವರ್ ಅವರೇ ಹೋಗಿದ್ದು. ಅಲ್ಲ, ಜಿಪಿಎಸ್ ಆಪ್ಷನ್ ಇಲ್ಲಲ್ಲ. ಎಲ್ಲಾ ಸಮಸ್ಯೆ ನಿಮ್ಗೆ ಪರಿಪೂರ್ಣವಾಗಿ ಗೊತ್ತುಂಟು. ಪ್ರಶಾಂತ್ರೆ, ನಿಮ್ಮ ಗುರ್ತಾಯ್ತು ನನಗೆ. ನಿಮ್ಮ ಎಲ್ಲಾ ಸಮಸ್ಯೆ ನಿಮ್ಗೆ ಎಲ್ಲ ಗೊತ್ತುಂಟು. ಪುನಃ ನೀವು ಕ್ವಶನ್ ಮಾಡ್ತೀರಿ. 100% ನೀವು ಫಸ್ಟ್ ಇಂದ ಲಾಸ್ಟ್ ವರೆಗೆ ನಮ್ಮೊಟ್ಟಿಗಿದ್ರಿ. ಗೊತ್ತಾಯ್ತು ಪ್ರಶಾಂತ್ರೆ? ಹಲೋ ಸರ್, ಹೇಳಿ. ಗೊತ್ತಾಯ್ತಲ್ಲ, ನೀವು ಫಸ್ಟ್ ಇಂದ ಲಾಸ್ಟ್ ವರೆಗೆ ಸಹ ಗೊತ್ತುಂಟು. ನಾವು ಇದಕ್ಕೆ ಹೋರಾಟ ಕೊಟ್ಟ ವಿಚಾರದಲ್ಲಿ ನೋಡಿ, ನಿನ್ನೆ ಪ್ರೈಮ್ ಟಿವಿಯಲ್ಲಿ ಇವರು ಕೂತ್ಕೊಂಡಿದ್ರು. ಆದ ನಂತರ ಕಾಲ್ ಬಂತು. ಇವತ್ತು ಜಿಲ್ಲಾಧಿಕಾರಿಗಳು ಎಷ್ಟು ಒಳ್ಳೆ ಮಾತಾಡಿದ್ದಾರೆ, ನಮ್ಮ ಎಲ್ಲ ಸಮಸ್ಯೆಗೆ ನಿಮ್ಮನ್ನು ಸ್ಪಂದನೆ ಕೊಟ್ಟಿದ್ದಾರೆ. ಅವರಿಗೆ ಒಂದು ಧನ್ಯವಾದವನ್ನು ಮೀಡಿಯಾದ ಮುಖಾಂತರ ನನಗೆ ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ಮೀಡಿಯಾದವರಿಗೆ ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ನಾನು ಧನ್ಯವಾದ ಹೇಳಬೇಕು. ಈ ಮೀಡಿಯಾದಿಂದ ಅಷ್ಟು ಕೆಲಸ ಆಗಿದೆ. ಈ ಮುಂದಿನ ದಿನಗಳಲ್ಲಿ ಇದೆಲ್ಲ ಸಮಸ್ಯೆ ಸಾಲ್ವ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕಾದು ನೋಡುವ ಮಾತ್ರ ಒಂದು ವ್ಯವಸ್ಥೆ ಇದೆ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಆವಾಗಲೇ ಹೇಳ್ತಿದೆ ಸರ್, ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಚಿಂತನೆ ನಡೆಸಿ ಮುಂದಿನ ನಡೆಯನ್ನು ತಿಳಿಸಬೇಕು ಅಂತ. ಇದ್ರ ಬಗ್ಗೆ ಹೇಳಿ ಸರ್. ನೋಡಿ, ನಾನು ಅದರ ಬಗ್ಗೆ ಆಗಲೇ ಹೇಳಿದ್ದೇನೆ. 16ಕ್ಕೆ ನಮ್ಮ ಪೂರ್ವಭಾವಿ ಸಭೆ. ನಾವು 15 ತಾರೀಕುವರೆಗೆ ನಾವು ವೇಟ್ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. 15 ತಾರೀಕಿಗೆ KDPI ಮೀಟಿಂಗ್ ಆಯಿತು. ಆ KDPI ಮೀಟಿಂಗಿನ ವರದಿ ಪ್ರಕಾರ 15 ತಾರೀಕಿಗೆ ಮರಳುಗಾರಿಕೆ ಪ್ರಾರಂಭವಾಗ್ತದೆ ಅಂತೇಳಿ. ಈಗ ನಾವು ಈಗ ಟೈಮ್ ಉಂಟು. ಇವತ್ತು ಕೂಡ ನಾಳೆ ಕೂಡ ಇದರ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೇವೆ. ಆದರೆ ಜಿಲ್ಲೆಯ ಜನತೆ ಏನು ಎಣಿಸಿದ್ದಾರೆ ಅಂತ ಹೇಳಿದ್ರೆ 15 ತಾರೀಕಿಗೆ ಮರಳುಗಾರಿಕೆ ಸ್ಟಾರ್ಟ್ ಆಗ್ತದೆ ಅಂತೇಳಿ. ಇದು ಯಾವ ಕಾರಣಕ್ಕೂ 15 ತಾರೀಕಿಗೆ ಸ್ಟಾರ್ಟ್ ಆಗೋದಿಲ್ಲ. ನಾವು 15 ತಾರೀಕಿನ ಮೊದಲು ಒಂದು ಹೋರಾಟ ನಾವು ಪ್ರಾರಂಭ ಮಾಡಿದರೆ ಜನರು ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬರ್ತದೆ. 15 ತಾರೀಕಿಗೆ ಪ್ರಾರಂಭ ಆಗ್ತದೆ, ಇವರು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಅಥವಾ ಇವರ ಹೆಸರು ಬರಬೇಕು, ಇವರಿಗೆ 15 ತಾರೀಕುವರೆಗೆ ಕಾಯಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಮಾಡ್ತಾರೆ ಅಂತೇಳಿ. ಅದಕ್ಕೋಸ್ಕರ 15 ತಾರೀಕಿನ ಸಂಜೆ 6 ಗಂಟೆವರೆಗೆ ನಾವು ಕಾದು, 15 ತಾರೀಕಿನ ನಂತರ ಅದು ಆಗದೇ ಇದ್ದರೆ 16 ತಾರೀಕಿಗೆ ನಾವು ಎಲ್ಲ ಒಂದು ಲಾರಿ ಮಾಲಕರ ಸಂಘದ ಕಮಿಟಿ ಸದಸ್ಯರ ಒಂದು ಸಭೆಯನ್ನು ಕರೆದು
ಅದರ ಮೀಟಿಂಗಿನ ರೂಪುರೇಷೆಯ ಬಗ್ಗೆ ಅದನ್ನು ನಮಗೆ ಜಿಲ್ಲಾಡಳಿತವಾಗಲಿ ಅಥವಾ ಇಲಾಖೆಯವರು ನಮಗೆ ಪರ್ಮಿಷನ್ ಕೊಡದೇ ಇರ್ಬೋದು. ಯಾಕೆಂತ ಹೇಳಿದರೆ ನಾವು ಪರ್ಮಿಷನ್ ಕೊಟ್ಟರೂ ಕೊಡದೇ ಇದ್ದರು, ಯಾಕೆಂತ ಹೇಳಿದ್ರೆ ನೀತಿ ಸಂಹಿತೆ ಉಂಟು, ಪರ್ಮಿಷನ್ ಕೊಡಲಿಕ್ಕೆ ಚಾನ್ಸಸ್ ಇಲ್ಲ. ಆದರೂ ನಾವು ಬೀದಿಗಿಳಿತೇವೆ, ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಅವರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ನಮಗೆ ಹಕ್ಕು ಉಂಟು, ಒಂದು ಪ್ರತಿಭಟಿಸುವ ಹಕ್ಕು ನಮ್ಮ ಹತ್ರ ಉಂಟು. ಆ ಹಕ್ಕಿನ ಪ್ರಕಾರ ನಾವು ಪ್ರತಿಭಟನೆ ಮಾಡ್ತೇವೆ. ಅದರಲ್ಲಿ ಏನೇ ಆಗಲಿ ಅದು ನಾವು ಹಿಂದೆ ಜರಿಯುವ ಮಾತು ಇಲ್ಲ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ GPS ಅಳವಡಿಕೆಯಲ್ಲಿ ತುಂಬಾ ಗೊಂದಲ ಆಗ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕರಾವಳಿಯಲ್ಲಿ ಈ ಬಾರಿ ಸುರಿದಂತಹ ಭಾರಿ ಮಳೆ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಜಿಲ್ಲೆಗಳಲ್ಲಿ ಕೂಡ ಒಂದು ಮಳೆ ಬಂದ್ರಿಂದ ತುಂಬಾ ಒಂದು ಅತಿವೃಷ್ಟಿ ಆಗ್ತಾ ಇದೆ, ಅನಾವೃಷ್ಟಿ ಕೂಡ ಆಗ್ತಾ ಇದೆ. ಎಲ್ಲರೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ, ಮೀನುಗಾರಿಕೆ ಕೂಡ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಇನ್ನು ಮರಳುಗಾರಿಕೆ ಕೂಡ ಸ್ತಬ್ಧವಾಗಿರೋದ್ರಿಂದ ಕರಾವಳಿಗೆ ಈ ಬಾರಿ ಒಂದು ದೊಡ್ಡ ಮಟ್ಟದ ಪೆಟ್ಟು ಅಂತಾನೆ ಹೇಳ್ಬೋದು. ಯಾರ ಹತ್ರ ಕೇಳಿದ್ರು ನನ್ನ ಹತ್ರ ಹಣ ಇಲ್ಲ, ಈ ಬಾರಿ ಬಿಸ್ನೆಸ್ ಇಲ್ಲ. ಕಾರಣ ಕೇಳಿದ್ರೆ ಮರಳುಗಾರಿಕೆ ಇಲ್ಲ, ಮೀನೇ ಇಲ್ಲ. ಕರಾವಳಿಗರ ಮುಖ್ಯ ಉತ್ಪನ್ನ ಮರಳು ಮತ್ತೆ ಮೀನು. ಇದರಿಂದ ನಿಮ್ಮ ಒಂದು ವಾಹನ ಚಾಲಕ ಮಾಲಕರಿಗೆ ಯಾವ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ ನಿಮ್ಮ ಬಿಸ್ನೆಸ್ಸಿಂಗ್ ಅಂತ? ನೀವು ಯಾವ ರೀತಿಯ ತೊಂದರೆ, ಎಲ್ಲ ರೀತಿಯಲ್ಲಿ ತೊಂದರೆ ಆಗ್ತದೆ. ಅದಕ್ಕೆ ಆ ರೀತಿ ಈ ರೀತಿ ಅಂತಿಲ್ಲ. ಬ್ಯಾಂಕ್ ಲೋನ್ ಇಂದ ಹಿಡಿದು, ಟೈರ್ ಹಾಕುವಂದ ಹಿಡಿದು, ಗೂಡಂಗಡಿಯಿಂದ ಹಿಡಿದು, ಕ್ಷೌರಿಕನಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆ, ಎಲ್ಲರಿಗೂ ಸಮಸ್ಯೆ. ಯಾರ ಹತ್ರ ಕೇಳಿದ್ರೆ ನೀವು ಹೇಳಿದಾಗ ಹಣ ಇಲ್ಲ, ಎಲ್ಲಿಂದ ಹಣ ಬರುದು? ಮತ್ಸ್ಯೋದ್ಯಮ ಇಲ್ಲ, ಇಲ್ಲಿ ಕನ್ಸ್ಟ್ರಕ್ಷನ್ ಇಲ್ಲ, ಹೊಯ್ಗೆ ಇಲ್ಲ, ಕನ್ಸ್ಟ್ರಕ್ಷನ್ ಇಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ಹೊಂದುದಿಲ್ಲ. ಈಗ ನೋಡಿ 700 ರೂಪಾಯಿ ಸಂಬಳ ಹೋಗಿ 550ಕ್ಕೆ ಬರ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ. ನಾನು ಒಂದು ಕಾರ್ ಹಿಡ್ಕೊಂಡು ಹೋಗಿ 1 ಜನ ಬೇಕಂದ್ರೆ 4 ಜನ ಹತ್ತಿ ಕೂತ್ಕೊಳ್ತಾರೆ. ಅಂತ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿ ಆಗಿದೆ. ಇನ್ನು ಬರಬರುತ್ತೆ ರಾಯಣ್ಣ ಕುದುರೆ ಕತ್ತೆ ಆಗ್ತದೆ ಹೊರತು ಕುದುರೆ ಆಗುದಿಲ್ಲ. ಎಸ್ ಸರ್, ಇನ್ನಷ್ಟು ಮಾತಾಡ್ತೇನೆ. ಒಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿಂದ. ಸರ್ ನಿಮ್ಮ ಹೆಸರು? ರವೀಂದ್ರ ಭಂಡಾರಿ ಅಂತ. ಹೇಳಿ ಸರ್, ಹೇಳಿ. ಇದು ಸಮಸ್ಯೆ ಗೊತ್ತುಂಟು ನಿಮ್ಗೆ? ಇದು ಅಂದ್ರೆ ಈಗ ಹೊಯ್ಗೆದ್ದು ಸಮಸ್ಯೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಅದು ನೀವು ಹೇಳಿ ಒಂದ್ಸರಿ ಹೇಳಿ, ನಮ್ಗೆ ಅರ್ಥ ಆಗ್ಲಿಲ್ಲ ನಂಗೆ ಅದು ಹೇಗೆ ಅದು ಸಮಸ್ಯೆ ಬರ್ತದೆ ಅಂತ. ಅಲ್ಲ ನೋಡಿ, ನಿಮ್ಗೆ ಯಾವ ರೀತಿಯ ಸಮಸ್ಯೆ ಉಂಟು ಹೇಳಿ, ಯಾವ ರೀತಿಯಾದ ಸಮಸ್ಯೆ ಈಗ ನಿಮ್ಗೆ? ನೀವು ರವೀಂದ್ರ ಭಂಡಾರಿ ಅವರೇ ದಯವಿಟ್ಟು 1 ನಿಮಿಷ. ನಿಮ್ಗೆ ಯಾವ ರೀತಿ, ನಿಮ್ಮ ಹತ್ರ ನೀವು ಹೊಯ್ಗೆ ಲಾರಿ ಮಾಲಕರ ಅಥವಾ ಮರಳು ವ್ಯಾಪಾರಸ್ಥರ ಅಥವಾ ಸಾರ್ವಜನಿಕರ ಅಂತೇಳಿ? ಸಾರ್ವಜನಿಕರ ಹೇಳುದು. ಈಗ ನೀವು ಸಾರ್ವಜನಿಕರಾಗಿ ಕೇಳಿ, ವಿಷಯ ಕೇಳಿ. ಈಗ ಒಂದು ಇಂಜಿನ್ ಅಡಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿವಿ. ಈಗ ಅವರು ತಗೊಳ್ಳಿಕ್ಕೆ ಹೊಯ್ಗೆ ಸಿಗ್ಲಿಲ್ಲ, ಎಂತ ಮಾಡ್ಬೇಕು ನಾವು? ಅಲ್ಲಿ ನೀವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಜಿಲ್ಲಾಡಳಿತಕ್ಕೆ ಪ್ರೆಷರ್ ಮಾಡ್ಬೇಕು, ನಮ್ಗೆ ಹೊಯ್ಗೆ ಬೇಕು ಅಂತೇಳಿ. ನೀವು ಜಿಲ್ಲಾಡಳಿತಕ್ಕೆ ಪ್ರೆಷರ್ ಮಾಡಬೇಕು. ನೀವು ಲಾರಿ ಮಾಲಕರಿಗೆ ಆಗಲಿ ಕಾಂಟ್ರಾಕ್ಟರ್ ಆಗಲಿ ಪ್ರೆಷರ್ ಮಾಡುವಾಗಿಲ್ಲ. ನೀವು ಜಿಲ್ಲಾಡಳಿತಕ್ಕೆ, DC-ಗೆ, ಸಂಬಂಧಪಟ್ಟ ಭೂವಿಜ್ಞಾನಿಗೆ, ಅವರು ಅದನ್ನು ರೆಫರೆನ್ಸ್ ಬೇರೆಯವರಿಗೆ ಕೊಡ್ತಾರೆ, ಅವರು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡ್ತಾರೆ, ಸಾರ್ವಜನಿಕರಿಗೆ ಹೊಯ್ಗೆ ಇಲ್ಲ ಅಂತೇಳಿ. ನಾವೆಂತ ಮಾಡ, ಅದು ಇವರು ಚೀಫ್ ಸೆಕ್ರೆಟರಿಗೆ ಪುಟಪ್ ಮಾಡ್ತಾರೆ ಫೈಲ್, ಅಲ್ಲಿಂದ ಬರ್ತದೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತೇಳಿ. ಇವರು ಅದರ ಪ್ರಕಾರ ಇವರು ಕೆಲಸ ಮಾಡ್ತಾರೆ. ನೀವು ಜಿಲ್ಲಾಡಳಿತ, ಈಗ ನಮಗೆ ಒಂದೇ ಚಾನಲ್ ಇರೋ ಜಿಲ್ಲಾಡಳಿತ ಮಾತ್ರ, ಬೇರೆ ಚಾನಲ್ ಇಲ್ಲ ಹೊಯ್ಗೆಗೆ. ನಿಮ್ಮ ಮಂಗಳೂರಲ್ಲಿ ಸದಸ್ಯ ಈ ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ, ಮಂಗಳೂರಲ್ಲಿ ಈ ತಿಂಗಳಲ್ಲಿ ಸ್ಟಾರ್ಟ್ ಆಗ. ನೀವು ಇದ್ದೀರಿ ಈಗ, ನಾವು ಸಹ ಮಂಗಳೂರಿಂದ ಉಡುಪಿನ ಒಂದು ಮಾತಾಡ್ತೇವೆ, ಉಡುಪಿಯಿಂದ ಮಂಗಳೂರಿನ ಮಾತಾಡ್ತೇವೆ ನಾವು. ಹೌದು. ಇದು ಸಮಸ್ಯೆ ಎಷ್ಟು ವರ್ಷದಿಂದ ಉಂಟು? ಅಲ್ಲಿ ಎಷ್ಟು ವರ್ಷದಿಂದ ಇದ್ರೂ ಸಹ ಅದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ. ನಾವು ಲಾರಿ ಮಾಲಕರ ಸಂಘದವರಾಗ್ಲಿ ಅಥವಾ ಹೊಯ್ಗೆ ಮಾಲಕರ ಸಂಘದವರು ಇದಕ್ಕೆ ಹೊಣೆ ಅಲ್ಲ. ಎಲ್ಲ ನಮ್ಮಲ್ಲಿ ಅದು ಬಸವ ಕಲ್ಯಾಣ ಯೋಜನೆ ಬೇಡ, ನಮ್ಮ ಊರಿಗೆ ನಮಗೆ ಹೋಗಿ ಬೇಡವಾ? ಅದು ನೀವು ಅದೇ ನಾವು 17 ತಾರೀಕಿಗೆ ಪ್ರತಿಭಟನೆ ಇಟ್ಟುಕೊಂಡಿದ್ದೇವೆ. 17 ತಾರೀಕಿನ ನಂತರ ನಾವು ಒಂದು ಮೀಟಿಂಗ್ ಮಾಡಿಕೊಂಡಿದ್ದೇವೆ. ದಯವಿಟ್ಟು ನಮ್ಮೊತ್ತಿಗೆ ಜಾಯಿಂಟ್ ಆಗಿ ಸೇರಿಕೊಳ್ಳಿ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ತದೆ. ದಯವಿಟ್ಟು ನಮ್ಮೊಟ್ಟಿಗೆ ಸೇರ್ಕೊಳ್ಳಿ. ನಿಮ್ಮಲ್ಲಿ ಸ್ಟಾರ್ಟ್ ಆಗ್ತದೆ, ಮಂಗಳೂರಲ್ಲಿ ಈ ತಿಂಗಳು ಸ್ಟಾರ್ಟ್ ಆಗ್ತದೆ. ಓಕೆ ರವೀಂದ್ರ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಅವರು ಹೇಳುವ ಪ್ರಕಾರ ಮರಳು ಸಮಸ್ಯೆ ಯಾವ ರೀತಿ ಬರ್ತದೆ ಅನ್ನುವಂಥದ್ದು, ಹೇಗೆ ಬರ್ತದೆ ಅವರ ಪ್ರಶ್ನೆ. ಮೋಸ್ಟ್ಲಿ ಅವರು ಕಾರ್ಯಕ್ರಮ ಶುರುವಾಗಲಿಂದ ನೋಡ್ಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಮರಳುಗಾರಿಕೆ ಯಾವ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ, ಇದಕ್ಕೆ ನೇರವಾಗಿ ನೀವು ಜಿಲ್ಲಾಧಿಕಾರಿಯನ್ನು ದೂರ್ತಾ ಇರುವಂತದ್ದು ಯಾಕೆ? ಹಾಗಾದ್ರೆ ನಾವು ಜಿಲ್ಲಾಧಿಕಾರಿಯನ್ನು ದೂರುವುದಿಲ್ಲ. ಜಿಲ್ಲಾಧಿಕಾರಿ ಯಾವುದೇ ಮರಳು ಸಮಸ್ಯೆನ ಇತ್ಯರ್ಥಗೊಳಿಸಲಿಕ್ಕೆ ಅವ್ರಿಗೆ ಒಂದು ಪ್ರಾಪರ್ ಚಾನಲ್ ಉಂಟು. ನಮ್ಮ ಮೀಡಿಯಾದಲ್ಲಿ ಬಂದು ಮಾತಾಡಿ, ಇವತ್ತು ಜಿಲ್ಲಾಧಿಕಾರಿ ಅವರು ಹೇಳಿದ್ರು, ನಾನು ಈ ಬಗ್ಗೆ ಪ್ರೆಸ್ ಮೀಟ್ ಕರೀತೇನೆ ಈ ವೀಕಲ್ಲಿ ಅಂತೇಳಿ. ಆಮೇಲೆ ಇದರ ಸಮಸ್ಯೆಯನ್ನು ಹೇಳ್ತೇನೆ ಅಂತ ಇವತ್ತು ಜಿಲ್ಲಾಧಿಕಾರಿ ನಮ್ಮ ಸಮ್ಮುಖದಲ್ಲಿ ಹೇಳಿರುವಂತದ್ದು, ಲಾರಿ ಮಾಲಕರ ಸಮ್ಮುಖದಲ್ಲಿ, ಎಲ್ಲ ಜಿಲ್ಲಾ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಹೇಳಿದ್ದಾರೆ. ಈ ವೀಕಲ್ಲಿ ನಾನು ಪ್ರೆಸ್ ಮೀಟ್ ಕರೀತೇನೆ, ಇದು ಎಂತ ಸಮಸ್ಯೆ ಅಂತ ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಈಗ ಎಂತ ಸಮಸ್ಯೆ ಅಂತ ಈಗ ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಸಿಸ್ಟಮ್ ಅವತ್ತು ಇದು ಚೆನ್ನೈನ ಗ್ರೀನ್ ಕೋರ್ಟ್ನಲ್ಲಿ ಒಂದು ಕೇಸ್ ಇತ್ತು. ಆ ಕೇಸ್ ಎಲ್ಲ ವೆಕೇಟ್ ಆದಮೇಲೆ ಸಾಂಪ್ರದಾಯಿಕ ಮರಳುಗಾರಿಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಪ್ರತಿ ವರ್ಷದಂತೆ 2 ತಿಂಗಳು ಮರಳುಗಾರಿಕೆ ಬಂದ್ ಆಗ್ತಿತ್ತು.
ಆ ಬಂದಾದ ಸಂದರ್ಭದಲ್ಲಿ 2 ತಿಂಗಳು ಸಹ ಅವರು ಯಾವುದೇ ಒಂದು ಮರಳಿನ ಬಗ್ಗೆ ಒಂದು ತೀರ್ಮಾನ ತಗೊಳ್ಳದೆ ಇವರು 2 ತಿಂಗಳ ನಂತರ ಇವರು ಅದನ್ನು ಪ್ರೊಸೆಸಿಂಗ್ ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ ಮಾಡುವಾಗ ಏನಾಯ್ತು ಅಂತ ಹೇಳಿದರೆ, ಆ ಮೀಟಿಂಗ್ ಮಾಡಿ ಅದು ನಿರ್ಧಾರ ತಗೊಳ್ಳೋ ಸಮಯದಲ್ಲಿ ಮುನ್ಸಿಪಾಲಿಟಿ ಇಲೆಕ್ಷನ್ ಬಂತು. ಆ ಇಲೆಕ್ಷನ್ ಬಂದಾಗ ಆ ಇಲೆಕ್ಷನ್ನಲ್ಲಿ ನೀತಿ ಸಹಿಷ್ಣುತೆಯಲ್ಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ಅದರ ಬಗ್ಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಎಂಥದ್ದು, ಇಲೆಕ್ಷನ್ ಎಲ್ಲ ಮುಗಿದ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳವರು ಬಂದು ಅವರೆಂತ ಹೇಳಿದೆ ಅಂತ ಹೇಳಿದ್ರೆ, ಸ್ವಲ್ಪ ದಿವಸದಲ್ಲಿ ಮರಳುಗಾರಿಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವ ಒಂದು ಭರವಸೆಯನ್ನು ಕೊಟ್ಟರು. ಆವಾಗೆಲ್ಲ ಲಾರಿ ಮಾಲಕ ಸಂಘದವರೆಲ್ಲ ಸೇರಿಕೊಂಡು ಇನ್ನು ಸ್ಟಾರ್ಟ್ ಆಗ್ತದೆ ಎನ್ನುವ ಎಲ್ಲ ಇರುತ್ತಿರೋ ವೇಳೆಯಲ್ಲಿ ಮತ್ತೆ ಏನಾಯ್ತು ಅಂತ ಹೇಳಿದರೆ, ಈ ನಮ್ಮ ಗ್ರೀನ್ ಕೋರ್ಟಿಂದ ಅದು ಮತ್ತೆ ಬೇರೆ ಸಮಸ್ಯೆ ನಮಗೆ ಮಾಹಿತಿಯ ಪ್ರಕಾರ ಗ್ರೀನ್ ಕೋರ್ಟ್ನಲ್ಲಿ ಕುಂದಾಪುರ ಮತ್ತು ಕೆಲವು ಕಡೆಯಲ್ಲಿ ಇದು ಕಾಂಡ್ಲ ಗಿಡಗಳು ಇರುವ ಪ್ರದೇಶದಲ್ಲಿ ಮರಳುಗಾರಿಕೆಯನ್ನು ಮಾಡುವಂತಿಲ್ಲ ಅಂತೇಳಿ ಒಂದು ಇದು ಬಂತು. ಅದು ಬರೋ ಸಮಯದಲ್ಲಿ ಅದಲ್ಲದೆ ಚಿಪ್ಪು ಇರುವಂಥ ಒಂದು ಕೆಲವು ಪ್ರದೇಶಗಳು, ಚಿಪ್ಪುಗಳಿರುವಂಥದ್ದು, ಅಲ್ಲಿ ಮೀನು ಮೊಟ್ಟೆ ಇರ್ತದೆ, ಅದೊಂದು ಸೂಕ್ಷ್ಮ ಪ್ರದೇಶ ಅಂತೇಳಿ ಡಿಕ್ಲೇರ್ ಮಾಡಿಕೊಂಡು ಅದನ್ನು ಹೊಯ್ಗೆಯನ್ನು ಬಂದ್ ಮಾಡಿದರು. ಮತ್ತು ಈಗ ಏನಾಗಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲೆಕ್ಷನ್ ಅಂತೇಳಿ ಇಲ್ಲಿ ನಮ್ಮಲ್ಲಿ ಕೂಡ ನೀತಿ ಸಹಿಷ್ಣುತೆಯಲ್ಲಿ ಜಾರಿ ಮಾಡಿಕೊಂಡು ಈಗ ಇದನ್ನು ತಡೆ ಮಾಡ್ತಿದ್ದಾರೆ. ಅದೇ ಪ್ರಾರಂಭದಲ್ಲಿ 2 ತಿಂಗಳು ಸಾಂಪ್ರದಾಯಿಕ ಮರಳುಗಾರಿಕೆಯಾಗಿ 2 ತಿಂಗಳು ರಜೆ ಇರುವಾಗ ಇಂಥ ಒಂದು ಕೆಲಸವನ್ನು ಎಲ್ಲ ಸರಿ ಮಾಡಿ ಆವಾಗಲೇ ಪ್ರಾರಂಭ ಮಾಡಿದ್ರೆ ಇಂಥ ಸಮಸ್ಯೆಗಳು ಉಡುಪಿ ಜಿಲ್ಲೆಯಲ್ಲಿ ಬರ್ತಾ ಇರಲಿಲ್ಲ. ಅವರ ಕೆಲಸವನ್ನು ಖಂಡಿತವಾಗಿ ಮಾಡಲಿಲ್ಲ. ಹಾಗೆ ಇದರ ತಪ್ಪು ಯಾರು, ತಪ್ಪು ಮಾಡಿದರೆ ಶಿಕ್ಷೆ ಏನು? ಕಡೆಯದಾಗಿ ಪ್ರವೀಣ್ ಸುವರ್ಣ ಅವರೇ, ಈ ಒಂದು GPS ಅಳವಡಿಕೆಯಿಂದ ತುಂಬಾ ಗೊಂದಲಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಕಡೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತಿದ್ರಾ ಅಥವಾ ಜಿಲ್ಲಾಡಳಿತಕ್ಕೆ ಏನು ಹೇಳ್ತೀರಾ? GPS ನಮಗೆ ಬೇಡ, ಯಾವ ಕಾರಣಕ್ಕೂ ನಮಗೆ ಬೇಡ. ಆದರೆ ಸರ್ಕಾರದ ಅಡಕಪತ್ರದಲ್ಲಿ ಇವರು ನಮ್ಮ ಜಿಲ್ಲಾಧಿಕಾರಿಯವರು ಹೇಳ್ತಾರೆ, ಸರ್ಕಾರದ ಅಡಕಪತ್ರದಲ್ಲಿ ಎಂತ ಅಡಕವಾಗಿದೆ ಅಂತ ಹೇಳಿದ್ರೆ ಮರಳುಗಾಡಿಗೆ GPS ಕಡ್ಡಾಯ. ಆ ಕಡ್ಡಾಯ ಮಾಡಿದ ಇಲ್ಲಿಗೆಲ್ಲ ಕಡ್ಡಾಯ ಮಾಡಿ, ಬ್ಯಾಂಗ್ಳೂರಿಗೆ ಕಡ್ಡಾಯ ಮಾಡಿದಂಥದ್ದು, ಅದನ್ನು ಇಲ್ಲಿಗೆ ಕರ್ನಾಟಕ ರಾಜ್ಯ ಅಂತೇಳಿ ಉಡುಪಿ ಜಿಲ್ಲೆ ಬಂತು. ಅದರಲ್ಲೊಂದು 28 ಜಿಲ್ಲೆ ಉಡುಪಿ ಜಿಲ್ಲೆ ಒಂದು ಬಂತು. ಈಗ ನಮ್ಮ ಪ್ರತ್ಯೇಕ ಬೇಡಿಕೆ ಏನಿತ್ತು ಕರಾವಳಿ ಜಿಲ್ಲೆಗಳಿಗೆ, ಈ 3 ಜಿಲ್ಲೆ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಬೇರೆ ಕಾನೂನು ಬೇಕಂತ ಇವ್ರು ಮಾಡಿದ್ರ? ಇಷ್ಟ ತನಕ ಮಾಡಲಿಲ್ಲ. ಬೇಡಿಕೆಯಾಗಿಯೇ ಉಳಿದಿದೆ. GPS ದಯವಿಟ್ಟು ನಮಗೆ GPS ಬೇಡ. ಇವರು ಯಾಕಂತ ಈಗ ಜಿಲ್ಲಾಡಳಿತದಿಂದ ಹೇಳುತ್ತೆ ಜಿಲ್ಲೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲ ಮರಳು, ಜಿಲ್ಲೆಯಿಂದ ಹೊರಗೆ ಹೋಗ್ಲಿಕ್ಕೆ ಇಲ್ಲದಿದ್ರೆ GPS ಯಾಕೆ? ನಮ್ಮ ಕ್ವಶನ್. ಜಿಲ್ಲೆಯಿಂದ ಮರಳು ಹೋಗ್ಲಿಕ್ಕಿಲ್ಲ ಹೊರಗೆ, ಎಲ್ಲದರಲ್ಲೂ ಗೇಟ್. ಇವರ ವೈಫಲ್ಯಕ್ಕೆ ನಾವ್ಯಾಕೆ GPS ಹಾಕ್ಬೇಕು? ವೈಫಲ್ಯ ನಮ್ಮದ, ಜಿಲ್ಲಾಡಳಿತ ವೈಫಲ್ಯ. ಅವ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಕ್ರಮ, ನಾವು ಅದಕ್ಕೆ GPS ಹಾಕ್ಬೇಕಾ? ನಾವು ಹಣ ತೆತ್ತು ಹಾಗೆ ಹಾಕುದಿದ್ರೆ ಇವರ ಹಣದಲ್ಲಿ ನಮಗೆ ಕೊಡ್ಲಿಲ್ಲ, ನಾವು ಹಾಕ್ತೇವೆ. ನಾವು ಪ್ರತಿ ವರ್ಷ ಯಾಕೆ ಹಣ ಕೊಟ್ಟಿದ್ದೇವೆ? GPS ಹಾಕಬೇಕು, ಯಾಕೆ ಅದನ್ನು ರಿಚಾರ್ಜ್ ಮಾಡಿಸ್ಬೇಕು? ಇವ್ರದ್ದು ಸಾಫ್ಟ್ವೇರ್ ಇಲ್ವಾ? ಕರ್ನಾಟಕ ಸರ್ಕಾರದಲ್ಲಿ ಪರ್ಮಿಟ್ ತೆಗಿಲಿಕ್ಕೆ ಸಾಫ್ಟ್ವೇರ್ ಇಲ್ವಾ? ನೀವು ಇವರ ವೈಫಲ್ಯವನ್ನು ನಮ್ಮ ಮೇಲೆ ಯಾಕೆ? ನೀವು ಅಕ್ರಮ ಮಾಡ್ತೀರಿ, ಅಕ್ರಮ ಕಂಟ್ರೋಲ್ ಮಾಡೋರು ನಾವು ಲಾರಿಯವರ, ಅಕ್ರಮ ಕಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಉಂಟು, ಅರಣ್ಯ ಇಲಾಖೆ ಉಂಟು, ಸಂಬಂಧಪಟ್ಟ ಇಲಾಖೆ ಉಂಟು, ಅವರು ಮಾಡಲಿಲ್ಲ, ನಾವ್ಯಾಕೆ ಹಾಕ್ಬೇಕು ಇದನ್ನು? ಎಸ್ ಸರ್. ಚಂದ್ರ ಪೂಜಾರಿ ಅವರೇ, ಕಡೆಯದಾಗಿ ಈ ಒಂದು GPS ಬಗ್ಗೆ ತಾವೇನು ಹೇಳ್ತೀರಾ? GPS ಅನ್ನೋದು ಈಗ ನಮ್ಮ ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಮಾತ್ರ ಉಂಟು. ಈಗ ನಾವು ಆಗಿದೆ, ಆ ಸಿಸ್ಟಮ್ಗೆ ನಾವು ಒಗ್ಗಿಕೊಂಡಾಗಿದೆ. ಈಗ ಇನ್ನು ಏನಂತ ಹೇಳಿದ್ರೆ, ನಾವು ಈಗ D4N ಅವರು ಕೊಟ್ಟಂಥ GPS ನಮ್ಮ ಹತ್ರ ಇದೆ. ನೂತನ ವಾಹನ ಖರೀದಿಸಿದ್ರೆ ವಾಹನದಲ್ಲೇ GPS ಬರ್ತದೆ. ಯಾವುದೇ ಒಂದು ರೀಟೆಂಡರ್ ಕರಿಬೇಕು ಅಂತ ನಾವು ಜಿಲ್ಲಾಧಿಕಾರಿಯಲ್ಲಿ ನಾವು ಮನವಿಯನ್ನು ಮಾಡಿದ್ದೇವೆ. ಅದರ ಪ್ರಕಾರ ರೀಟೆಂಡರ್ ಕರೆದು ನಮ್ಮಲ್ಲಿರುವ GPS ಅನ್ನೇ, ಅದೇ GPS ಅನ್ನು ಉಪಯೋಗಿಸಿಕೊಂಡು ಅವರು ಏನು ಬೇಕಾದರೂ ಅದನ್ನು ಮಾಡ್ಬೋದು. ಸಿಮ್ ಚೇಂಜ್ ಮಾಡಿಕೊಂಡು ಮಾನಿಟರಿಂಗ್ ಮತ್ತು ರಿಪೋರ್ಟಿಂಗ್ ಏನು ಮಾಡಲಿಕ್ಕುಂಟು ಅದನ್ನು ಮಾಡುವಂಥ ವ್ಯವಸ್ಥೆ ಆಗಬೇಕು. ಅದೇ ರೀತಿ ನಮ್ಮ ಕೆಲವು ಕಾನೂನುಗಳಿದೆ, ಅದು ನಾವು ಆಗ ಹೇಳಿದ್ದೇವೆ, ಬ್ಯಾಟ್ರಿ ವೈರ್ ತಪ್ಪಿಸಿದಾಗ ನಮಗೆ ಕೇಸ್ ಬರ್ತದೆ. ಫಸ್ಟಿಗೆ ನಮಗೇನು ತೊಂದರೆ ಆಯ್ತು ಅಂತ ಹೇಳಿದ್ರೆ, ನಾವು ಒಂದು ವಾಹನವನ್ನು ಗ್ಯಾರೇಜಿಗೆ ಕೊಂಡೋಗಿ ಸರ್ವಿಸ್ಗೋಸ್ಕರ ಗ್ಯಾರೇಜಿಗೆ ಬಿಟ್ಟರೆ, ನಾವು ಜಿಯೋಲಜಿ ಆಫೀಸಿಗೆ ಹೋಗಿ ಅಲ್ಲಿ ಒಂದು ಲೆಟ್ರ್ ಬರೆದು ಅಲ್ಲಿಯೇ ಸೀಲ್ ಹಾಕ್ಕೊಂಡು ಬಂದು ಗ್ಯಾರೇಜಿಗೆ ಬಂದ ಮೇಲೆ ಬ್ಯಾಟ್ರಿ ಬಿಚ್ಚಬೇಕು. ಯಾಕಂದರೆ ಒಂದು ಶಾರ್ಟ್ ಆಗ್ತದೆ. ಆ ಶಾರ್ಟ್ ಆಗುವಾಗ ನಾವು ಅಲ್ಲಿಗೆ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಕೆಲವು ಸಮಸ್ಯೆಗಳನ್ನು ಸಡಿಲಿಕೆ ಮಾಡಬೇಕು. ಆದಷ್ಟು ಬೇಗ ಮರಳನ್ನು ಸ್ಟಾರ್ಟ್ ಮಾಡಬೇಕು. ಅಲ್ಲದೆ ಈ T4U ಕಂಪನಿ ಒಂದಿದೆ, ಅದು ಉಡುಪಿ ಜಿಲ್ಲೆಯ ಸತ್ಯಶೋಧನಾ ಸಮಿತಿಯಿಂದ ಅನರ್ಹವಾದ ಒಂದು ಸಂಸ್ಥೆ. ಇದನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಬೇಕು ಅಂತೇಳಿ ನಾವು ಈಗಾಗಲೇ ಮನವಿ ಜಿಲ್ಲಾಧಿಕಾರಿಯವರಿಗೆ ಇಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಅದರ ಪ್ರಕಾರ ಅದರ ಬಗ್ಗೆ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಟೋಟಲಿ ಆಗಿ ಉಡುಪಿ ಜಿಲ್ಲೆಯಲ್ಲಿ ಆದಷ್ಟು ಬೇಗ ಒಂದು ಮರಳಿನ ಒಂದು ಸಮಸ್ಯೆ ಬಗೆಹರಿದು, ಇದು ಮರಳಿನ ಸಮಸ್ಯೆ ಇಲ್ಲ, ಇದು ಕೃತಕ ಅಭಾವ, ಮರಳ ಅಭಾವ ಇಲ್ಲ. ಈ ವರ್ಷದಲ್ಲಿ ಮಳೆ ಬಿದ್ದ ಕಾರಣ ಈಗಾಗಲೇ 4 ಫೀಟ್ 5 ಫೀಟ್ನಲ್ಲಿ ಮರಳಿನ ನಿಕ್ಷೇಪಗಳು ಇದೆ.
ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಜನರಿಗೆ ಒಂದು ರಿಯಾಯಿತಿ ದರದಲ್ಲಿ ಒಂದು ಮರಳು ಸಿಕ್ಕಿ ಈ ಕೆಲಸ ಪೆಂಡಿಂಗ್ ಇದ್ದ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾನೊಂದು. ಎಸ್, ಓಕೆ ಸರ್, ಇಷ್ಟೊತ್ತು ನಮ್ಮ ಚರ್ಚೆಗೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಎಸ್ ವೀಕ್ಷಕರೇ, ಇಷ್ಟೊತ್ತು ನೀವು ನೋಡಿದ್ರಿ ಮರಳು ಸಮಸ್ಯೆಯಿಂದ ಎಲ್ಲ ಒಂದು ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಒಂದು GPS ಅಳವಡಿಕೆಯಿಂದ ಇಷ್ಟು ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಜಿಲ್ಲಾಡಳಿತ ಆದಷ್ಟು ಬೇಗ ಸರಿಯಾದಂತಹ ಕ್ರಮವನ್ನು ತಗೊಂಡು ಎಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದ್ರೆ, ಯಾರಿಂದ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೋ ಅವರಿಗೆ ಸರಿಯಾದಂತಹ ಸೂಕ್ತವಾದಂತಹ ಕ್ರಮ ಅಥವಾ ಸಲಹೆಯನ್ನು ಕೊಡಲಿ ಅನ್ನೋದೇ ನಮ್ಮ ಆಶಯ. ಇದು ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.